ಹರೇ ಕೃಷ್ಣ. ಹರಿ ಬೋಲ್. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಎಸ್, ಕೃಷ್ಣ ಚೈತನ್ಯ. ಅಧ್ಯಾಯ 10, ವಿಭೂತಿ ಯೋಗ, ಭಗವಂತನ ಐಶ್ವರ್ಯ. ಈ ಅಧ್ಯಾಯಕ್ಕೆ ಹೋಗೋ ಮುಂಚೆ ನಾವು ಸ್ವಲ್ಪ ತಿಳಿಯುವ. 9ನೇ ಅಧ್ಯಾಯದಲ್ಲಿ ನಾವು ಎಂತ ಕಲಿತಿದ್ದೇವೆ? ನಾವು ಭಗವಂತನ ಜ್ಞಾನವನ್ನು ತಿಳಿದೇವೆ. ಯಾರಿಗೆಲ್ಲ ಭಗವಂತನ ಜ್ಞಾನ ಬೇಕು ಅವರಿಗೆ ಅಂದ್ರೆ ಅದಕ್ಕೆ ಎರಡು ಕ್ವಾಲಿಫಿಕೇಶನ್ ಉಂಟಂತೆ. ಎಂತದು? ಒಂದು ಡಿವೋಷನ್ ಇನ್ಕ್ಲಿನೇಷನ್ ಅಂದ್ರೆ ಭಕ್ತಿ ಇರಬೇಕು. ಮತ್ತೆ ಎರಡನೇದು ಫ್ರೀ ಫ್ರಮ್ ಎನ್ವಿ ಅಂದ್ರೆ ಅಸೂಯೆಯಿಂದ ಅವ ಬಿಡುಗಡೆ ಹೊಂದಬೇಕು. ಒಂದು ಭಕ್ತಿ ಇರಬೇಕು, ಮತ್ತೆ ಅಸೂಯೆ ಇರಬಾರ್ದು. ಇದು ಇದ್ರೆ ನಮ್ಗೆ ಕೃಷ್ಣನ ಜ್ಞಾನ ಗೊತ್ತಾಗ್ತದೆ. ಕೃಷ್ಣನ ಬಗ್ಗೆ ಈ 9ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನು ಹೇಳುವಂಥದ್ದು. ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಯಾಕೆ ನಾವು ಕೃಷ್ಣನ ಭಗವಂತ ಈಗ 9ನೇ ಅಧ್ಯಾಯದಲ್ಲಿ ನಾವು ನಿನ್ನೆ ಓದಿದ್ದೇವೆ, ಕ್ಲಾಸ್ ಆಯ್ತು ನಿಮ್ದು. ಹಾಗಾಗಿ ಆ ಅಧ್ಯಾಯದಲ್ಲಿ ಎಂತ ಹೇಳುವಂಥದ್ದು? ಕೃಷ್ಣನ ಜ್ಞಾನದ ಬಗ್ಗೆ ಹೇಳ್ತಾನೆ. ಯಾಕೆ ನಾವು ನಂಬಿಕೆ ಹಾಕ್ಬೇಕು ಕೃಷ್ಣನ ಮಾತಿಗೆ? ಎಸ್, ಯಾರು ಹೇಳ್ತೀರಿ ಉತ್ತರ? ಯಾಕೆ ನಾವು ಭಗವಂತನ ಮಾತಿಗೆ ನಂಬಿಕೆ ಹಾಕ್ಬೇಕು? ಈಗ 9ನೇ ಅಧ್ಯಾಯ ಭಗವಂತನ ಜ್ಞಾನದ ಬಗ್ಗೆ. ಅಲ್ಲಿ ಅರ್ಜುನ ತಿಳಿಸ್ತಾನೆ ಅವನ ಬಗ್ಗೆ, ಭಗವಂತನ ಬಗ್ಗೆ. ಎಸ್, ಈಗ ನಾವು ಯಾಕೆ ಕೃಷ್ಣನ ಮೇಲೆ ನಂಬಿಕೆ ಆಗ್ಬೇಕು? ಯಾರು ಹೇಳ್ತೀರಾ? ಎಸ್, ಹರೇ ಅನ್ಮ್ಯೂಟ್ ಮಾಡಿದ್ದೇನೆ. ಯಾರು ಉತ್ತರ ಕೊಡ್ಬೋದಾ? ಅವನ್ ಖಂಡಿತ ನಮ್ ಕೈ ಬಿಡೋದಿಲ್ಲ ಅಂತ. ಎಸ್, ಬೇರೆ ಉತ್ತರ? ನನ್ ಭಕ್ತರನ್ನ ಯಾವಾಗ್ಲೂ ನಾ ರಕ್ಷಣೆ ಮಾಡ್ತೀನಿ, ನಾಶ ಆಗಕ್ ಬಿಡೋದಿಲ್ಲ. ಓಕೆ, ಬೇರೆ ಯಾರಾದ್ರೂ ಉತ್ತರ ಕೊಡ್ಬೋದಾ? ಫೈನ್ ಆನ್ಸರ್. ಓಕೆ, ಎಸ್. ಕೃಷ್ಣನ್ ಮಾತು ಯಾವತ್ತೂ ಸುಳ್ಳಾಗಲ್ಲ. ಎಸ್, ಓಕೆ. ಎಸ್, ಬೇರೆಯವ್ರು ಹೇಳಿ. ಮಾತಾಜಿ ನೀವು ಹೇಳಿದ್ರಿ. ಓಕೆ ಸರ್, ಥ್ಯಾಂಕ್ ಯು. ಹಾ, ಎಸ್ ಎಸ್. ಎಲ್ಲವನ್ನೂ ತಿಳ್ಕೊಂಡ್ರಿ. ದಯವಿಟ್ಟು ಇನ್ನೊಂದ್ಸರಿ ಕ್ವಶನ್ ಹೇಳಿ ಗುರುಜಿ. ನಾವು ಯಾಕೆ ಭಗವಂತ ನಿನ್ನೆ 9ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಅಂತ ಹೇಳಿದ್ದಾನೆ? ಅವನ ಬಗ್ಗೆ ತಿಳಿಯುವಂಥದ್ದು, ನಾಲೆಜ್ ಅಬೌಟ್ ಹಿಮ್ಸೆಲ್ಫ್, ಭಗವಂತನ ಬಗ್ಗೆ. ನಾವು ಯಾಕೆ ಭಗವಂತನ ಮಾತಿಗೆ ನಂಬಿಕೆ ಆಗ್ಬೇಕು? ನಮ್ಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಕೃಷ್ಣನ್ ಧ್ಯಾನದಲ್ಲಿದ್ದು ಅವರು ಏನು ಫಾಲೋ ಮಾಡ್ತಾರೋ ಅದನ್ನ ಮಾಡ್ಬೇಕು. ಓಕೆ, ಎಸ್. ಬೇರೆ ಯಾರಾದ್ರೂ ಉತ್ತರ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಪ್ರಭುಜಿ, ಭಗವಂತ ಅಂದ್ರೆ ಹೇಳಿದ್ದಾರೆ ನಾವೆಲ್ಲ ಅವರ ಅಂಶಗಳು. ಸೊ ಕೊನೆಗೆ ನಮ್ಗೆ ಫೈನಲಿ ನಮ್ ಡೆಸ್ಟಿನೇಷನ್ ಕೂಡ ಭಗವಂತನ ಹತ್ರ ಸೇರೋದೇ ಆಗಿರುತ್ತೆ. ಅದಕ್ಕೋಸ್ಕರ ಅವರು ನಮ್ಗೆ ಈ ತರ ಹೇಳ್ತಾರೆ ಪ್ರಭುಜಿ. ಧನ್ಯವಾದ. ಕೃಷ್ಣ ಪ್ರಭು, ಭಕ್ತಿಯಲ್ಲಿ ಮುಂದುವರಿಬೇಕಾದ್ರೆ ಅದರ ಬಗ್ಗೆ ನಾವು ಇದು ಮಾಡ್ಬೇಕು, ಕೃಷ್ಣನ ಬಗ್ಗೆ ಮಾಡ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಂಗೆ 2 ವಿಷಯ ಬರ್ತಾ ಇದೆ ಮೈಂಡಿಗೆ. ಒಂದು ಏನಂತ ಹೇಳಿದ್ರೆ, ನಾವು ಶ್ರುತಿ ಪ್ರಮಾಣ ಇದ್ರ ಬಗ್ಗೆ ನಾವು ಒಪ್ಕೊಳ್ಬೇಕು. ಅಂದ್ರೆ ಈ ಡಿವೈನ್ ನಾಲೆಜ್ ಏನಿದೆ ಅದನ್ನ ನಮಗೆ ನಾರ್ಮಲ್ ಆಗಿ ಬೇರೆ ಎಲ್ಲೂ ತಿಳ್ಕೊಳಕ್ ಸಾಧ್ಯ ಇಲ್ಲ, ಪ್ರತ್ಯಕ್ಷ ಪ್ರಮಾಣದಲ್ಲಿ ಅಂತೂ ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣ ಹೇಳೋದನ್ನ ನಾವು ನಂಬೇಕು ಅಂತ ಅದೊಂದು ಉತ್ತರ. ಇನ್ನೊಂದು, ಕೃಷ್ಣ ಹೇಳಿರೋ ಹಾಗೆ ಕೃಷ್ಣನ ಅದ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವೇತಿ ತತ್ವತಃ ತ್ಯಕ್ವಾ ಜೀವಂ ಪುನರ್ಜನ್ಮಂ ಮೇತಿ ಮಾಮಿತಿ ಅರ್ಜುನ. ಅದು ಅದ್ ನೆನಪಾಯ್ತು ಪ್ರಭುಜಿ. ಐ ಡೋಂಟ್ ನೋ. ಎಸ್, ನೋಡಿ, ಪ್ರಭುಪಾದ ವರ್ಡ್ಸ್ ಅನ್ನು ಹೇಳ್ತೇನೆ. ಎಸ್, ಓಕೆ, ಗುಡ್ ಆನ್ಸರ್ ಎಲ್ಲರದು. ಈಗ ಪ್ರಭುಪಾದ ಹೇಳುವಂತ ನೋಡಿ, ಇಂಗ್ಲಿಷ್ ಹೇಳಿದೆ ಮತ್ತೆ ಕನ್ನಡದಲ್ಲಿ ನಾನು ಇದು ಮಾಡ್ತೇನೆ. ವೈ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಪುಟ್ ಫೇತ್ ಇನ್ ದ ವರ್ಡ್ಸ್ ಆಫ್ ಕೃಷ್ಣ. ನಾವು ಯಾಕೆ ಭಗವಂತನ ಮೇಲೆ ನಾವು ನಂಬಿಕೆ ಹಾಕ್ಬೇಕು? ಅವನ 9ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅಂದ್ರೆ ಅದು ಎಂತ
ಕಿಂಗ್ ಆಫ್ ಆಲ್ ನಾಲೆಜ್ ಅಂತೆ, ಗುಹ್ಯತಮಂ. ಹಾಗಾಗಿ ಕಾನ್ಫಿಡೆನ್ಷಿಯಲ್ ಮತ್ತೆ ಕಿಂಗ್ ಆಫ್ ಆಲ್ ನಾಲೆಜ್ 9ನೇ ಅಧ್ಯಾಯ. ಪ್ರಭುಪಾದ ಹೇಳುವಂಥದ್ದು ಆಕ್ಚುಲಿ ಫೇತ್ ಈಸ್ ಲೈಕ್ ಎ ಡೋರ್ ಥ್ರೂ ವಿಚ್ ಯು ಹ್ಯಾವ್ ಟು ಎಂಟರ್ ಟು ಕಮ್ ಟು ದಿ ವರ್ಲ್ಡ್ ಆಫ್ ಎನಾರ್ಮಸ್ ಗ್ರೇಟ್ ನಾಲೆಜ್, ವಿಸ್ಡಮ್, ವಿಚ್ ಕೃಷ್ಣ ವಿಲ್ ಗಿವ್. ಪ್ರಭುಪಾದ ಹೇಳುವಂಥದ್ದು. ಅಂಡ್ that faith is not sentimental faith, it is a logical faith. ಈಗ ನಾವು ಸೆಂಟಿಮೆಂಟ್ ಆಗಿ ಹೆಚ್ಚಿನ ನಾವು ನಂಬ್ತೇವೆ, ಆದ್ರೆ ಇದು ಹಾಗೆ ಅಲ್ಲ. ಇದು ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು ಇಟ್ ಈಸ್ ಲಾಜಿಕಲ್ ಫೇತ್. ಹಾಗಾಗಿ ನಾವು ಎಲ್ಲಿ ಹಾಕ್ತೇವೆ ನಂಬಿಕೆ, ಯಾಕೆ ಕೃಷ್ಣನ ಮಾತಿಗೆ ನಾವು ಹಾಕಬಾರ್ದು? ಪ್ರಭುಪಾದ ಇದನ್ನ ಹೇಳುವಂಥದ್ದು. ಮತ್ತೆ ಪ್ರಭುಪಾದ ಹೇಳುವಂಥದ್ದು ನೆಕ್ಸ್ಟ್ ಸೆಂಟೆನ್ಸ್ ಪ್ರಭುಪಾದ ಇದು ಮಾಡ್ತಾರೆ. ಈಗ ನಾವು ಕೃಷ್ಣನ ಮೇಲೆ ನಂಬಿಕೆ ಆಗಿ ನಮಗೆ ಲಾಸ್ ಇಲ್ಲ ಅಂತೆ. ಎಂತ ಹೇಳ್ತಾರೆ ಪ್ರಭುಪಾದ ಹೇಳುವಂಥದ್ದು, ನಾವೀಗ ಕೃಷ್ಣನ ಮಾತಿನಲ್ಲಿ ನಾವು ನಂಬಿಕೆ ಹಾಕಿದ್ರೆ ಈಗ ನಾವು ಆಗ್ತೇವೆ. ಪ್ರಭುಪಾದ ಮಾತು ಅಂತ ಹೇಳಿದ್ರೆ ದಟ್ ಎವ್ರಿಥಿಂಗ್ ವಿಲ್ ಇವೆಂಚುಯಲಿ ಬಿಕಮ್ ನೋನ್ ಟು ಯು. ಎಲ್ಲ ತಿಳಿತದೆ ಅಂತೆ, ಮತ್ತೆ ಎಲ್ಲ ತಿಳಿತದೆ. ಹಾಗಾಗಿ ನಾವು ಕೃಷ್ಣನ ಮಾತಿಗೆ ನಾವು ನಂಬಿಕೆ ಹಾಕ್ಬೇಕು. ಹೀಗೆ ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಈಗ ನಮ್ಗೆ ಯಾವುದು ಇಂಜಿನಿಯರಿಂಗ್, ಈಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಈಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈಗ ನಿಮ್ಮ ಮಗನನ್ನು ಇಲ್ಲ ಮಗಳನ್ನು ಹಾಕ್ಬೇಕಂತ ನೀವು ಎಣಿಸಿದರೆ, ನೀವೊಂದು ಕಾಲೇಜಿಗೆ ಹೋಗ್ತೀರಿ, ಅವರು ಪುಸ್ತಕ ಕೊಡ್ತಾರೆ. ಅವ್ರು ಪುಸ್ತಕ ಕೊಟ್ಟ ಕೂಡಲೇ ನಿಮ್ಮ ಮಗ ಇದು ಮಗಳು ಹೇಳ್ತಾರೆ ನನಗೆ ಈ ಪುಸ್ತಕವನ್ನು ನಂಬಿಕೆ ಇಲ್ಲ. ನಾನು ಎಲೆಕ್ಟ್ರಿಕ್ ಇಂಜಿನ್ ಮಾಡ್ತೇನೆ, ನನ್ನ ಸ್ವಂತ ರಿಸರ್ಚ್ ಇಂದ ಮಾಡ್ತೇನೆ, ನಾನು ಎಲೆಕ್ಟ್ರಿಸಿಟಿ ಅಂತ ನಾನು ಇದು ಮಾಡ್ತೇನೆ. ಈಗ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಕಾಲೇಜಿಗೆ ಹೋದ್ರೆ? ಇಲ್ಲ. ನಾವೆಂತ ಮಾಡ್ಬೇಕು? ಒಂದು ಕಾಲೇಜನ್ನು ಆಕ್ಸೆಪ್ಟ್ ಮಾಡಬೇಕು, ಮತ್ತೆ ಅಲ್ಲಿದ್ದು ನಾವು ಟೀಚರನ್ನು ಆಕ್ಸೆಪ್ಟ್ ಮಾಡಬೇಕು, ಲೆಕ್ಚರರ್ಸ್ ಅನ್ನು, ಮತ್ತೆ ಅವ್ರು ಕೊಟ್ಟ ಪುಸ್ತಕವನ್ನು ಆಕ್ಸೆಪ್ಟ್ ಮಾಡಬೇಕು. ಮತ್ತೆ ನಾವು ಈ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಫಸ್ಟ್ ಇಯರ್ ಆಗ್ತದೆ, ಥರ್ಡ್ ಸೆಮಿಸ್ಟರ್ 4th, 5th, 6th, 7th, 8th ಇಂಜಿನಿಯರಿಂಗ್ ಆಗ್ತದೆ. ಮತ್ತೆ ನಾವು ಅದರಲ್ಲಿ ನಾವು ಮಾಸ್ಟರ್ಸ್, ಮತ್ತೆ ನಾವು PhD ಮಾಡಿ ಆಗ ನಮ್ಗೆ ಎಂತದ್ದು ಎಲೆಕ್ಟ್ರಿಸಿಟಿ ಬಗ್ಗೆ ರಿಸರ್ಚ್ ಮಾಡ್ಬೋದು, PhD ಮಾಡುವಾಗ. ಅಲ್ಲಿ ತನಕ ಆಗುವುದಿಲ್ಲ. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು ಈ ಆಧ್ಯಾತ್ಮಿಕ ಕೂಡ ಎಂತಂದ್ರೆ ನಾವು ಈ ರೀತಿ ಸ್ಟೆಪ್ಸ್ ಉಂಟು. ಹೇಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಲಿಯುವವನಿಗೆ ಅವನು ಓನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದೇ ರೀತಿ ಆಧ್ಯಾತ್ಮಿಕ ಕೂಡ ನಮ್ದು ಓನ್ ಆಗುದಿಲ್ಲ. ನಾವು ಆಕ್ಸೆಪ್ಟ್ ಮಾಡ್ಬೇಕು ಶಾಸ್ತ್ರವನ್ನು, ಗುರು ಸಾಧು ಶಾಸ್ತ್ರ ಇವರನ್ನು ನಾವು ಆಕ್ಸೆಪ್ಟ್ ಮಾಡ್ಬೇಕು. ಮತ್ತೆ ಎಂತಂದ್ರೆ ಈ ಪ್ರಭುಪಾದ ಹೇಳ್ತಾರೆ ಈ ಸೋ ಕಾಲ್ಡ್ ಮೆಟೀರಿಯಲ್ ಸಬ್ಜೆಕ್ಟ್ ಮತ್ತೆ ಸ್ಪಿರಿಚುವಲ್ ಸಬ್ಜೆಕ್ಟ್ ತುಂಬಾ ವ್ಯತ್ಯಾಸ ಉಂಟಂತೆ ಪ್ರಭುಪಾದ ಹೇಳುವಂಥದ್ದು. ಎಂತ ವ್ಯತ್ಯಾಸ? ಯಾಕೆಂದ್ರೆ ಅದು ಈ ಭೌತಿಕ ಮಣ್ಣೇನಂತ ಪ್ರಭುಪಾದ ಹೇಳ್ತಾರೆ. ಆದ್ರೆ ಆಧ್ಯಾತ್ಮಿಕ ಸಬ್ಜೆಕ್ಟ್ ಹಾಗೆ ಅಲ್ಲ. ಆಧ್ಯಾತ್ಮಿಕದಲ್ಲಿ ನಮಗೆ ಪ್ರಶ್ನೆ ಬರ್ತದೆ, ಎಂತ? ಹೌ ಡಿಡ್ ಯೂನಿವರ್ಸ್ ಎಮರ್ಜ್? ಹೇಗೆ ಬಂತು ಈ ಬ್ರಹ್ಮಾಂಡ? ಈ ಜೀವಿಗಳು ಹೇಗೆ ಬಂದ್ರು? ಅವ್ರು ಎಲ್ಲಿಂದ ಬಂದ್ರು? ಹಾಗಾಗಿ ಈ ರೀತಿ ನಮ್ಮ ಫಿಲಾಸಫಿಕಲ್ ಎನ್ಕ್ವೈರೀಸ್ ಇರ್ಬೇಕಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಎಂತ ಸಿಸ್ಟಮ್? ಎಂತ ಇದಕ್ಕೆ ಸಿಸ್ಟಮ್? ಗುರು ಪರಂಪರೆ, ಸಂಪ್ರದಾಯ. ಹಾಗಾಗಿ ನಾವು ಸಂಪ್ರದಾಯದಿಂದ ಕೇಳ್ಬೇಕು. ಈಗ ಸಂಪ್ರದಾಯದಲ್ಲಿ ಬರುವುದಂತ ಕೃಷ್ಣ ಆದ್ಮೇಲೆ ಬ್ರಹ್ಮ, ನಾರದ, ವೇದವ್ಯಾಸ, ಮಧ್ವಾಚಾರ್ಯ, ಈ ರೀತಿ ಗುರು ಪರಂಪರೆ ಬರುವಂಥದ್ದು. ಹಾಗಾಗಿ ಗುರು ಪರಂಪರೆ ನಾವು ಕೇಳ್ಬೇಕು. ಹಾಗೆ ಗುರು ಪರಂಪರೆ ಅಂತ ಹೇಳುವಂಥದ್ದು ಎಸ್ ಕೃಷ್ಣನ ಆಕ್ಸೆಪ್ಟ್ ಮಾಡುವಂಥದ್ದು. ಹಾಗೆ 9ನೇದು ಅದು. ಈಗ ನಾವು 10ನೇ ಅಧ್ಯಾಯಕ್ಕೆ ಹೋಗುವ. ಎಸ್, ವಿಭೂತಿ ಯೋಗ ಭಗವಂತನ ಐಶ್ವರ್ಯ.
ಎಸ್, ಓಕೆ. ಎಸ್, ಈಗ ಅಧ್ಯಾಯಕ್ಕೆ ಹೋಗುವ ಮುಂಚೆ ಈ ಅಧ್ಯಾಯದ ಯಾವ್ಯಾವ ಶ್ಲೋಕ ಎಂತ ಹೇಳ್ತೇನೆ. ಎಸ್, ಫಸ್ಟ್ 1-7 ಶ್ಲೋಕ. ನೋಯಿಂಗ್ ದಟ್ ಕೃಷ್ಣ ಇಸ್ ಅನ್ನೋಯಬಲ್ ಅಂಡ್ ಸೋರ್ಸ್ ಆಫ್ ಆಲ್. ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೂ ಕೂಡ, ಮತ್ತೆ ಕೃಷ್ಣ ಸರ್ವ ಕಾರಣ. ಇದು 1-7 ಶ್ಲೋಕ. ಮತ್ತೆ 8-11 ಶ್ಲೋಕ ಇದು ಚತುಶ್ಲೋಕಿ, ಭಗವದ್ಗೀತೆಯ ಚತುಶ್ಲೋಕಿ. ಅಂದ್ರೆ ಇಡೀ ಭಗವದ್ಗೀತೆ ಎಸೆನ್ಸ್ ಈ 4 ಶ್ಲೋಕದಲ್ಲಿ ಉಂಟು. ಮತ್ತೆ 12-18 ಅರ್ಜುನ ಕೃಷ್ಣನ ಸುಪ್ರೀಂ ಪೊಸಿಷನ್ ಆಕ್ಸೆಪ್ಟ್ ಮಾಡ್ತಾನೆ. ಮತ್ತೆ 19-42 ಕೃಷ್ಣನ ಅದೇ ವಿಭೂತಿ ಅಂದ್ರೆ ಆಪ್ಯುಲೆನ್ಸ್, ಇದ್ರ ಬಗ್ಗೆ ಉಂಟು. ಈಗ ನಾವು ಫಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ರೀ ಭಗವಾನ್ ಉವಾಚ ಭೂಯ ಏವ ಮಹಾಭಾವೋ ಶೃಣು ಮೇ ಪರಮಂ ವಚ ಯತ್ತೇಹಂ ಪ್ರಿಯಮಾನಾಯ ವಕ್ಷ್ಯಾಮಿ ಹಿತ ಕಾಮ್ಯಯ. ದೇವೋತ್ತಮ ಪರಮೇಶ್ವರನು ಹೀಗೆಂದು ಹೇಳಿದನು. ಮಹಾಭಾವದ ಅರ್ಜುನನೇ, ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿದ ಜ್ಞಾನಕ್ಕಿಂತ ಇನ್ನೂ ಉತ್ತಮ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಎಸ್, ಎಂತ ಹೇಳ್ತಿದ್ದಾನೆ ಇಲ್ಲಿ ಕೃಷ್ಣ? ನನ್ನ ಗೆಳೆಯ, ನಿನ್ನ ಪ್ರೀತಿಯ ಸ್ನೇಹಿತ, ನಿನಗೆ ಹೇಳ್ತೇನೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಒಟ್ಟಿಗೆ 5 ರಸ. ಯಾವುದೆಲ್ಲ 5 ರಸ? ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಶಾಂತರಸ ಅಂದ್ರೆ ಎಂತ? ಶಾಂತರಸ ಅಂದ್ರೆ ಈಗ ಈ ನವಿಲು, ಗಿಳಿ, ಹಸು ಇದೆಲ್ಲ ಶಾಂತರಸದಲ್ಲಿ ಗೋಲೋಕದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ತಾ ಉಂಟು. ಈಗ ಪ್ರಭುಪಾದ ಹೇಳುವಂಥದ್ದು ಈ ವೃಂದಾವನದಲ್ಲಿ ನಾನು ನಿನ್ನೆ ಹೇಳಿರ್ಬೇಕು. ಓಕೆ, ಇದು ಉಂಟು, ಇನ್ನೊಮ್ಮೆ ಹೇಳ್ತೇನೆ. ಎಸ್, ಪ್ರಭುಪಾದ ಅಂತ ಹೇಳ್ತಾರೆ ನೋಡು. ವೃಂದಾವನ ಲೆಸ್ ನೋಡಿ, ಪ್ರಭುಪಾದ ಹೇಳುವಂಥದ್ದು ದ ಫಿರೋಷಿಯಸ್ ಅನಿಮಲ್ ಲೂಸ್ ದ ಫಿರೋಷಿಯಸ್ ನೇಚರ್ ಇನ್ ವೃಂದಾವನ್. ದೇ ಡ್ರಿಂಕ್ ಓನ್ಲಿ ಮಿಲ್ಕ್. ಯಾವುದು? ಈ ಸಿಂಹ ಮತ್ತೆ ಹುಲಿ. ಯಾಕೆ? ವೆನ್ ದೇ ಆರ್ ಅಸೋಸಿಯೇಟ್ ವಿತ್ ಕೃಷ್ಣ. ಯಾಕೆಂದ್ರೆ ಅವರು ಕೃಷ್ಣನೊಟ್ಟಿಗೆ ಅಸೋಸಿಯೇಟ್ ಆದ ಕಾರಣ ಆ ಕೃಷ್ಣನ ಎಂತ ಹೇಳುವಂಥದ್ದು. ಅದಕ್ಕೆ ಹೇಳುವಂಥ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲ ಪ್ರಾಣಿಗಳು ಶಾಂತ ರಸದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ತಾ ಉಂಟು. ನೋಡಿ, ಹುಲಿ ಮತ್ತೆ ಸಿಂಹ ಹಾಲು ಕುಡಿಯುವಂಥದ್ದು. ಆಕ್ಚುಲಿ ಭೌತಿಕ ಲೋಕದಲ್ಲಿ ಇದು ಆಗುದಿಲ್ಲ, ಆದ್ರೆ ಕೃಷ್ಣನ ಕಿಂಗ್ಡಮ್ ಅಲ್ಲಿ ಇದಾಗ್ತದೆ. ಅದಕ್ಕೆ ಹೇಳುವಂಥದ್ದು ಎಲ್ಲ ಉಲ್ಟಾ. ಭೌತಿಕ ಲೋಕದಲ್ಲಿ ಎಂತ ಆಗ್ತದೆ, ಆಧ್ಯಾತ್ಮ ಲೋಕದಲ್ಲಿ ಕಂಪ್ಲೀಟ್ ಉಲ್ಟಾ. ಇದು ದುಃಖಾಲಯ, ಅದು ಸುಖಾಲಯ. ಇಲ್ಲಿ ಕಬ್ಬಿಣ, ಅಲ್ಲಿ ಬಂಗಾರ. ಉಲ್ಟಾ, ಕಂಪ್ಲೀಟ್ ರಿವರ್ಸ್. ಹಾಗಾಗಿ ಶಾಂತರಸ, ಈ ಪ್ರಾಣಿಗಳು ಕೃಷ್ಣನಿಗೆ ಸೇವೆ ಮಾಡ್ತಾ ಉಂಟು ಶಾಂತರಸ. ನೆಕ್ಸ್ಟ್ ಬರುವಂಥದ್ದು ದಾಸ್ಯ. ದಾಸ್ಯ ಅಂದ್ರೆ ಹನುಮಾನ್, ಸೇವಕ, ಸೇವಾಭಾವ. ಹೇಗೆಂದ್ರೆ ಹನುಮಾನ್ ಯಾವಾಗಲೂ ರಾಮನೆದುರು ಹೀಗೆ ಫೋಲ್ಡೆಡ್ ಹ್ಯಾಂಡ್ಸ್, ಈ ರೀತಿ ಇರ್ಬೇಕಂದ್ರೆ. ದಾಸ್ಯ ಅಂದ್ರೆ ಈ ರೀತಿ. ಎಸ್, ಸದಾ ನಿನ್ನ ಸೇವೆಗೆ ಸಿದ್ಧ. ನಾವೆಂತ ಮಾಡುವಂಥದ್ದು? ನಾವು ಹೇಳ್ತೇವೆ, ಮಾತು ಹೇಳ್ತೇವೆ, ಆದ್ರೆ ಸೇವೆ ಬರುವಾಗ ಇಲ್ಲ. ನಾವು ಖಾಲಿ ಮಾತಲ್ಲಿ ಮಾತ್ರ. ಹೇಗಂದ್ರೆ ಕೆಲವರು ದೊಡ್ಡ ದೊಡ್ಡ ಲೈನ್ ಬರೀತಾರೆ, ಲಾಸ್ಟಿಗೆ ಹೇಳ್ತಾರೆ ದಂಡವತ್ ಪ್ರಣಾಮ ಅಂತ. ಖಾಲಿ ಅದು ಹೆಸರಿಗೆ ಮಾತ್ರ, ಒಳಗಿಂದ ದಂಡವತ್ ಪ್ರಣಾಮ ಇಲ್ಲ. ದಂಡವತ್ ಪ್ರಣಾಮ ಹೇಳ್ತಾರೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಹನುಮಾನಿದು ಕೈ ಫೋಲ್ಡೆಡ್ ಉಂಟು, ಅದು ನಿಜವಾದ ದಂಡವತ್ ಅಂತೆ. ಅಂದ್ರೆ ಸೇವೆಗೆ ಕಾಯ್ತಾ ಇದ್ದಾನೆ, ಯಾವಾಗ ಆರ್ಡರ್ ಕೊಡ್ತಾನೆ ರಾಮ.
ಯಾವಾಗ ಆರ್ಡರ್ ಕೊಡ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ. ಹಾಗ ದಾಸ್ಯ ರಸ. ನಾವು ಪ್ರಭು ಹೇಳ್ತಾರೆ ನಮ್ಗೆ ನಾವು ಅಟ್ ಪ್ರೆಸೆಂಟ್ ಎಲ್ಲರೂ ಹನುಮಾನನ್ನು ಫಾಲೋ ಮಾಡ್ಬೇಕಂತೆ. ಯಾಕಂದ್ರೆ ನಾವು ಕೂಡ ದಾಸರು, ಜೀವೇರ ಸ್ವರೂಪವೇ ನಿತ್ಯ ಕೃಷ್ಣ ದಾಸ್, ಕೃಷ್ಣನ ದಾಸರು. ಹಾಗಾಗಿ ನಾವು ದಾಸ್ಯ ರಸವನ್ನು ಆಕ್ಸೆಪ್ಟ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಸಾಖ್ಯ ರಸ. ಅದೇ ಇಲ್ಲಿರುವಂಥದ್ದು, ನೀನು ಪ್ರೀತಿಯ ಸ್ನೇಹಿತನಾದುದರಿಂದ. ಈಗ ಉದ್ಧವ, ಅರ್ಜುನ, ಸುಧಾಮ ಇವರೆಲ್ಲ ಸಾಖ್ಯ ರಸ. ಅಂದ್ರೆ ಸಾಖ್ಯ ರಸ ನಮಗೆ ಅಲ್ಲ. ಈಗ ನಾವು ಕೂಡ ನಾನು ಫ್ರೆಂಡ್ ಇಲ್ಲ, ಅದು ಹೈಯೆಸ್ಟ್. ಹೈಯೆಸ್ಟ್ ಅಂದ್ರೆ ಆ ಪ್ಲಾಟ್ಫಾರ್ಮ್ ಹೇಗೆ ಅಂದ್ರೆ ಅನನ್ಯ ಭಕ್ತರು, ಅದು ಕಾನ್ಸ್ಟೆಂಟ್ ಆಗಿ. ಈಗ ನೋಡಿ, ಅರ್ಜುನಂದು ಸಾರಥಿಯಾಗಿ ಬಂದ ಯಾರು? ಕೃಷ್ಣ. ಉದ್ಧವ ಸುಧಾಮನ ಪಾದ ಪೂಜೆ ಮಾಡಿದ, ಅವನ ಮನೆಗೆ ಕರೆದು. ಹಾಗಾಗಿ ಇದೆಲ್ಲ ಪ್ರಭು ಹೇಳ್ತಾರೆ, ಶುಕಮುನಿ ಹೇಳುವಂತದ್ದು ಕೃತಪುಂಗ ಪುಣ್ಯ. ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ಪುಣ್ಯ ಮಾಡಿದ್ದಾರೆ. ಸ್ವತಃ ಕೃಷ್ಣ ಸಾರಥಿ ಆಗುವಂಥದ್ದು ನೋಡಿ. ಪ್ರಭು ಹೇಳ್ತಾರೆ ಕೃಷ್ಣ ಭಕ್ತ ವತ್ಸಲ, ಅಂದ್ರೆ ಭಕ್ತರಿಗೆ ಹೇಗೆ ಬೇಕಿದ್ರು ಬೆಂಡ್ ಆಗ್ತಾನೆ ಕೃಷ್ಣ, ಹೇಗೆ ಬೇಕಿದ್ರು. ದೇವೋತ್ತಮ ಪುರುಷ ನೋಡಿ ಬೆಂಡ್ ಆಗುವಂಥದ್ದು. ಹಾಗಾಗಿ ಸಾಖ್ಯ ರಸ. ನೆಕ್ಸ್ಟ್ ಬರುವಂಥದ್ದು ವಾತ್ಸಲ್ಯ. ವಾತ್ಸಲ್ಯ ಅಂದ್ರೆ ಯಶೋದೆ ಮತ್ತೆ ನಂದ ಮಹಾರಾಜ್. ಮತ್ತೆ ಬರುವಂತ ಮಾಧುರ್ಯ. ಮಾಧುರ್ಯ ಅಂದ್ರೆ ಗೋಪಿಕೆಯರು, ರಾಜರಾಣಿ, ಅದೆಲ್ಲ ಹೈಯೆಸ್ಟ್. ಹಾಗಾಗಿ ಇಲ್ಲಿ ಅಂತ ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ರಿಂದ ನಾನು ನಿನಗಾಗಿ ಹೇಳುತ್ತೇನೆ. ಹಾಗೆ ಪ್ರಭು ಹೇಳ್ತಾರೆ ನಮಗೆ ಕೂಡ ಈ ರಿಲೇಶನ್ಶಿಪ್ ಇಡ್ಲಿಕ್ಕೆ ಆಗ್ತದೆ ಭಗವಂತನೊಟ್ಟಿಗೆ. ಆದ್ರೆ ಈಗ ನಾವು ಆ ಸಂಬಂಧ ಕಳೆದು ಹೋಗಿದೆ. ನಾವು ಸೇವೆ ಮಾಡ್ಬೇಕು, ಭಗವಂತನ ಸೇವೆ ಮಾಡಿ 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 ನಾವು ಪರ್ಫೆಕ್ಟ್ ಆದ ಮೇಲೆ ಮತ್ತೆ ಎಂತಾಗ್ತದೆ, ಭಗವಂತನೊಟ್ಟಿಗಿರುವ ಆ ಸಂಬಂಧ, ಕಳೆದು ಹೋದ ಸಂಬಂಧ ಮತ್ತೆ ಸ್ಥಾಪನೆ ಆಗ್ತದೆ. ಹಾಗೆ ಕೃಷ್ಣ ಹೇಳುವಂಥದ್ದು ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದ. ಅಂದ್ರೆ ಸ್ನೇಹಿತ ಆದ ಕೃಷ್ಣ ಎಷ್ಟು ಬೇಕು ಹೇಳಿದ್ರು ರೆಡಿ. ಸ್ನೇಹಿತನಿಗೆ ಎಷ್ಟು ಹೇಳಿ ಕೂಡ ನಾನು ನಿನಗ ಇನ್ನೂ ಹೇಳುತ್ತೇನೆ ನೋಡಿ, ಇನ್ನೂ ಹೇಳ್ತೇನೆ. ನಾನು ಆಗಲೇ ವಿವರಿಸಿದ ಜ್ಞಾನಕ್ಕಿಂತ ಇನ್ನು ಉತ್ತಮ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಎಸ್. ಶ್ಲೋಕ 2 ಮತ್ತೆ 3. ನಮೇ ವಿದು ಸುರಾಗಣ ಪ್ರಭಾವಂ ನಾಮಾಶಯ ಹಂ ಆದಿರಿ ದೇವಾನಾಂ ಮಹರ್ಷಿನಾಂ ಚ ಸರ್ವಶ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸೀರನ್ನಾಗಲಿ ಅರಿಯರು, ಏಕೆಂದ್ರೆ ಎಲ್ಲಾ ರೀತಿಗಳಲ್ಲೂ ನಾನೇ ದೇವತೆಗಳು ಮತ್ತು ಮಹರ್ಷಿಗಳ ಮೂಲ. ದೇವತೆಗಳಿಗೆ ಮತ್ತೆ ಮಹರ್ಷಿಗಳಿಗೆ ಅರ್ಥ ಆಗುದಿಲ್ಲ ಕೃಷ್ಣ, ನಮ್ಗೆ ಅರ್ಥ ಆಗ್ತದ? ಕೆಲವರೆಲ್ಲ ಹೇಳ್ತಾರೆ ಎಸ್ ನನಗೆಲ್ಲ ಗೊತ್ತುಂಟು. ನಾನು ಎಂತ ಅಂದ್ರೆ ಇದೊಂದು 9 ವರ್ಷದ ಹಿಂದೆ ನನ್ನೊಬ್ಬ ಗೆಳೆಯನಿಗೆ ನಾನು ಭಗವದ್ ಪುಸ್ತಕ ಕೇಳಿದ್ರು. ಅಲ್ಲ, ನನ್ನ ಹೀಗೆ ಮಾತಾಡೋ ಓದಿ ಆಯ್ತು ಅಂತ. ಅವನಿಗೊಮ್ಮೆ ಬ್ಯಾಕ್ ಪೇನ್ ಆಗಿತ್ತು, ನನ್ನ ಕ್ಲೋಸ್ ಫ್ರೆಂಡ್, ಕ್ಲಾಸ್ಮೇಟ್. ಆಗ ಫುಲ್ ಓದಿದಾನಂತೆ. ನನಗೆ ಅರ್ಥ ಆಗಿದೆ, ಫುಲ್ ಅರ್ಥ ಆಗಿದೆ. ಹಿಂದೆ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ತಾ ಇದ್ದಾನೆ. ಹಾಗಾಗಿ ಜನರು ಈ ರೀತಿ ಹೇಳ್ತಾರೆ, ನಮ್ಗೆಲ್ಲ ಗೊತ್ತು. ದೇವತೆಗಳಿಗೆ ಮಹರ್ಷಿಗಳಿಗೆ ಗೊತ್ತಿಲ್ಲ, ಮತ್ತೆ ನಮ್ಗೆ ಎಂತ ಗೊತ್ತುಂಟು? ಇಲ್ಲ, ಕೃಷ್ಣನನ್ನು ಅರ್ಥ ಮಾಡುವಂತ ಸುಲಭದ ಕೆಲಸ ಅಲ್ಲ. ದೇವತೆ ಮತ್ತೆ ಮಹರ್ಷಿಗಳಿಗೆ ನಾವು ಅವರೆದುರು ಏನೂ ಅಲ್ಲ. ಬ್ರಹ್ಮನ ಲೈಫ್ ನಿಮ್ಗೆ ಗೊತ್ತುಂಟು, ನಾವು ಇನ್ಸಿಗ್ನಿಫಿಕೆಂಟ್. ಬ್ರಹ್ಮನ ಎದುರು ಎಷ್ಟೋ ಕೋಟಿ ವರ್ಷ ಬದುಕ್ತಾನೆ. ಹಾಗಾಗಿ ಅವರಿಗೆ ಈಗ ನೋಡಿ, ಬ್ರಹ್ಮ ಎಂತಾಯ್ತು? ಕೃಷ್ಣನ ಗೋಪ ಫ್ರೆಂಡ್ಸ್ ಮತ್ತೆ ಕರು ಮತ್ತೆ ಹಸುಗಳನ್ನು ಅಪಹರಿಸಿದ. ಅವನಿಗೆ ಗೊತ್ತಿಲ್ಲ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ, ಯಾರೊಂದು ಮಗು ಅಂತ ಎಣಿಸಿದ. ಶಿವ ಕೂಡ ಹಾಗೆ ಒಂದು ರಾಕ್ಷಸನಿಗೆ ಸಪೋರ್ಟ್ ಮಾಡಿದ, ಮತ್ತೆ ಅವನಿಗೆ ಗೊತ್ತಾಯ್ತು ಇವಾಗ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಇಂದ್ರ ಕೂಡ ಹಾಗೆ ಮಳೆಯನ್ನು ಸುರಿಸಿದ. ಇವರೆಲ್ಲ ಟಾಪ್ ಮೋಸ್ಟ್ ದೇವತೆಗಳು, ಅವರಿಗೆ ಅರ್ಥ ಆಗ್ಲಿಲ್ಲ ಕೃಷ್ಣ. ಮತ್ತೆ ನಮ್ಗೆ ಅರ್ಥ ಆಗ್ಲಿಲ್ಲ ಉಂಟಾ?
ಎಸ್, ನಮ್ಗೆ ಅರ್ಥ ಆಗ್ತದ? ಯಾರು ಹೇಳ್ತೀರಿ ನಮ್ಗೆ ಅರ್ಥ ಆಗ್ತದ? ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಕೃಷ್ಣ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾ? ಎಸ್, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು. ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವಾ? ಮಾಯೆ ಅರ್ಥ ಸಾಧ್ಯ ಇಲ್ಲ ಮಾಡ್ಕೊಳ್ಳೋದು ಗುರುಜಿ. ಮಾಯೆ ಕವರ್ ಮಾಡುತ್ತಲ್ವಾ ಪ್ರಭುಜಿ? ಅಲ್ಲ, ಆಗ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾ ಕೃಷ್ಣನನ್ನು? ಸಾಧ್ಯ ಇಲ್ಲ ಪ್ರಭುಜಿ. ಸಾಧ್ಯ ಇಲ್ಲ ಪ್ರಭುಜಿ, ಅರ್ಥ ಮಾಡ್ಕೊಳ್ಳೋಕ್ ಕಷ್ಟ. ಕಷ್ಟ. ಯಾರಾದ್ರೂ ಆಗ್ತದೆ ಅದೇ ಅನ್ನೋರು ಅಸಾಧ್ಯ ಇದ್ದೀರಾ? ಏನಲ್ಲ, ಅಸಾಧ್ಯ ಯಾರು? ಇಲ್ಲ. ಹಾ, ಸ್ವಲ್ಪ ಮಾಡ್ಕೋಬಹುದು ಅನ್ಕೋತೀನಿ, ಆದ್ರೆ ಮಾಯೆ ಎಲ್ಲಾದ್ರೂ ನಮ್ಮನ್ನ ತಡೆಯುತ್ತೆ ಅನ್ನೋ ಅನ್ಕೋತೀನಿ. ಓಕೆ, ಬೇರೆ ಯಾರಾದ್ರೂ ಹೇಳ್ತಾರಾ? ಓಕೆ. ಗುರುಜಿ, ಜಪ ಮಾಡ್ತಾ ಇದ್ರೆ 16 rounds ಚಾಂಟ್ ಮಾಡ್ತಾ ಇದ್ರೆ ಎಂಟೈರ್ಲಿ ಡಿಫ್ರೆಂಟ್, ಮತ್ತೆ ಮನುಷ್ಯರಲ್ಲೇ ಕೃಷ್ಣನ್ ಕಾಣ್ಬೋದು. ಯಾಕಂದ್ರೆ ನಾವು ಕೃಷ್ಣನ ಅಷ್ಟು ಜ್ಞಾಪಕ ಮಾಡ್ತಿರ್ತೀವಲ್ವಾ, ಕಷ್ಟ ನನ್ಗೂ ಅನ್ಸ್ತಾ ಇತ್ತು ಮುಂಚೆ ಕಷ್ಟ ಅಂತ. ಇವಾಗ ಕಷ್ಟ ಅಂತಲ್ಲ, ಒಲಿಯೋವರೆಗೂ ಕಷ್ಟ, ಆಮೇಲೆ ಸುಲಭ. ಎಸ್, ಓಕೆ ಓಕೆ, ಎಸ್. ನೋಡಿ, ಹೇಗಂದ್ರೆ ಅಸಾಧ್ಯ ಅನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ ಅಂತೆ ಪ್ರಭುಪಾದ ಹೇಳುವಂಥದ್ದು. ಸಾಧ್ಯ ಹೇಗೆ? ಕೃಷ್ಣ 18ನೇ ಅಧ್ಯಾಯದ 55ನೇ ಶ್ಲೋಕ, ಭಕ್ತ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಭಕ್ತಿ ಸೇವೆಯಿಂದ ಮಾತ್ರ ಅಂತೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುವಂತ, ಬೇರೆ ಯಾವುದರಿಂದಲ್ಲ. ಹಾಗಾಗಿ ಅದು ಕೂಡ ಹೇಗೆ? ಎಲ್ಲರಿಗಲ್ಲ, ಶುದ್ಧ ಭಕ್ತರಿಗೆ, ನಮ್ಮಂತವರಿಗೆ ಅರ್ಥ ಆಗುದಿಲ್ಲ. ನಾವೆಂತಂದ್ರೆ ಈಗ ಕೂಡ ಬಿಗಿನರ್ಸ್, ನಾವು ಜಸ್ಟ್ ಒಂದು ಕಾಲಿಟ್ಟಿದ್ದೇವೆ ಭಕ್ತಿಯಲ್ಲಿ. ನಾವಿನ್ನು ಮುಂದೆ ಹೋಗ್ಬೇಕಂದ್ರೆ ಹೇಗಂದ್ರೆ ಜಸ್ಟ್ ಹೀಗೆ ಹೇಳುವಂಥದ್ದು. ನಮಗೆ ಗೊತ್ತಾಗಿದೆ ಇದು ಎಸ್ ಭಕ್ತಿ ಅಂತ ಹೇಳುವಂಥದ್ದು, ಕೃಷ್ಣನ ಕಿಂಗ್ಡಮ್ ಗೊತ್ತಾಗಿದೆ. ಅಲ್ಲಿ ಎಂಟ್ರಿ ನಮಗೆ ಸಿಗ್ಲಿಲ್ಲ. ನಮಗೆ ಎಂತ ಆಗಿದ್ದೇವೆ? ಜಸ್ಟ್ ಈಗ ದೂರದಲ್ಲಿ ನೋಡ್ತಾ ಇದ್ದೇವೆ, ಅಂದ್ರೆ ಜಸ್ಟ್ ದೂರದಲ್ಲಿ ನೋಡ್ತಾ ಇದ್ದೇವೆ, ಎಂಟ್ರಿ ಆಗ್ಲಿಲ್ಲ. ಎಂಟ್ರಿ ಆದ ಮೇಲೆ ಅದು ಬೇರೆ, ಅದು ಶುದ್ಧ ಭಕ್ತರಿಗೆ ಮಾತ್ರ ಎಂಟ್ರಿ, ಅಲ್ಲಿ ನಮ್ಗೆ ಇಲ್ಲ. ಅಂದ್ರೆ ಅದು ರಿಸರ್ವ್ಡ್ ಹೇಳ್ತಾರಲ್ಲ, ಅದು ಶುದ್ಧ ಭಕ್ತರಿಗೆ ಮಾತ್ರ. ನಮಗೆ ಈಗ ಎಂಟ್ರಿ ಸಿಗ್ಲಿಲ್ಲ, ಆದ್ರೆ ನಾವು ಶುದ್ಧ ಭಕ್ತರನ್ನು ಫಾಲೋ ಮಾಡಿದ್ರೆ ನಮಗೆ ಎಂಟ್ರಿ ಸಿಗ್ತದೆ. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್ ಅವರನ್ನು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಹೀಗೆ ಹಿಡಿದಿದ್ದಾರಂತೆ. ಭಕ್ತಿ ವಿನೋದ್ ಠಾಕೂರ್ ಮಹಾರಾಜನ್ನು ಗೌರಿ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಹಿಡಿದಿದ್ದಾರೆ. ಗೌರಿ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜನ್ನು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೀಗೆ ಹಿಡಿದಿದ್ದಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅನ್ನು ಪ್ರಭುಪಾದ ಹೀಗೆ ಹಿಡಿದಿದ್ದಾರೆ. ಪ್ರಭುಪಾದನ್ನು ನಮ್ದು ಗುರು ಮಹಾರಾಜ್ ಇಸೋಲಿನ ಜಯಪದ ಸ್ವಾಮಿ ಹೀಗೆ ಹಿಡಿದಿದ್ದಾರೆ. ಹಾಗೆ ನಾವು ಅವರನ್ನು ಈಗ ಹಿಡಿಬೇಕಷ್ಟೇ. ಈ ರೀತಿ ಹೋಗುವಂಥದ್ದು, ಅಂದ್ರೆ ಡೈರೆಕ್ಟ್ ಹೋಗ್ಲಿಕ್ಕೆ ನಮ್ಗೆ ಎಂಟ್ರಿ ಇಲ್ಲ. ಹಾಗಾಗಿ ಭಕ್ತ ಮಾಂ ಅಭಿಜಾನಾತಿ ಅಂದ್ರೆ ಭಕ್ತಿಯಿಂದ, ಅದು ಕೂಡ ಹೇಗೆ? ನಮಗೆ ಕನೆಕ್ಟ್ ಇರಬೇಕು ಶುದ್ಧ ಭಕ್ತರೊಟ್ಟಿಗೆ, ನಮ್ಮ ಪರಂಪರೆಗೆ ನಾವು ಕನೆಕ್ಟ್ ಆಗ್ಬೇಕು. ಮತ್ತೆ ಎಂತಾಗ್ತದೆ? ನಮ್ಗೆ ಕೃಷ್ಣನನ್ನು ತಿಳಿಲಿಕ್ಕೆ ಆಗ್ತದೆ, ನಮ್ಮ ಓನ್ ಎಫರ್ಟ್ ಇಂದ ಅಲ್ಲ. ಗುರು ಕೃಷ್ಣ ಕೃಪಾಯ ಪಾಯ ಭಕ್ತಿಲತಾ ಬೀಜ. ಹಾಗೆ ಹೀಗೆ ಹೋಗುವಂಥದ್ದು ಆಧ್ಯಾತ್ಮಿಕ ಲೋಕದಲ್ಲಿ ಹೀಗೆ. ಆದ್ರೆ ಭೌತಿಕ ಲೋಕದಲ್ಲಿ ಹೇಗೆ? ಭೌತಿಕ ಲೋಕದಲ್ಲಿ ಅವನನ್ನು ತೊಳೆದು ಇವ ಮೇಲೆ ಹೋಗುವಂಥದ್ದು. ಭೌತಿಕ ಲೋಕ ಅಂದ್ರೆ ಮಾಸ್ಟರ್ ಆಫ್ ದಿ ಮಾಸ್ಟರ್, ಎಲ್ಲರಿಗೂ ಮಾಸ್ಟರ್ ಆಗ್ಬೇಕು. ಯಸ್, ನಾನು ಚೀಫ್ ಮ್ಯಾನೇಜರ್, ನಾನು ಜನರಲ್ ಮ್ಯಾನೇಜರ್, ನಾನು AGM ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಈ ರೀತಿಯಲ್ಲಿ ನಾವು ಹೇಳ್ತೇವೆ. ಅಂದ್ರೆ ಈಗ ಚೀಫ್ ಅಂದ್ರೆ ಭೌತಿಕ ಲೋಕದಲ್ಲಿ ಚೀಫ್ ಮ್ಯಾನೇಜರ್ಗೆ ನಾಳೆ ಕ್ಲರ್ಕ್ ಆಗಿ ಡಿಮೋಟ್ ಆದ್ರೆ ಅವ ಕೆಲಸ ಬಿಡ್ತಾನೆ. ಅಂದ್ರೆ ಅವನಿಗೆ ಮೇಲೆ ಹೋಗ್ಬೇಕು ಅವನಿಗೆ. ಎಸ್, ಇದು ಪೊಸಿಷನ್ ಆಯ್ತು, ಇದು ಪೊಸಿಷನ್. ಹೇಗೆಂದ್ರೆ ಕ್ಲಸ್ಟರ್ ಬ್ರಾಂಚ್ ಮ್ಯಾನೇಜರ್ ಆದ್ಮೇಲೆ ಝೋನಲ್ ಮ್ಯಾನೇಜರ್, ಮತ್ತೆ ನ್ಯಾಷನಲ್ ಸ್ಟೇಟ್ ಹೆಡ್, ಮತ್ತೆ VP, ಮತ್ತೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಮತ್ತೆ ಚೇರ್ಮನ್, ಈ ರೀತಿ ಮೇಲೆ ಹೋಗ್ಬೇಕು ಅವನಿಗೆ, ಕೆಳಗೆ ಬರ್ಲಿಕ್ಕೆ ಇಲ್ಲ. ಇದು ಭೌತಿಕ ಲೋಕದ ಕಂಡೀಷನ್. ಆಧ್ಯಾತ್ಮಿಕ ಲೋಕ ಹಾಗೆ ಅಲ್ಲ. ಸೇವಕನ 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 ಸೇವಕ, ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ ಉಂಟು. ಹೇಗೆಂದ್ರೆ ನೋಡಿ, ಈಗ 8 ಮಂಜರೀಸ್, ಯಾವುದೆಲ್ಲ 8 ಮಂಜರೀಸ್? ಪ್ರಭುಪಾದ ಹೇಳ್ತಾರೆ, ಈ 6 ಗೋಸ್ವಾಮಿಗಳು, ಲೋಕನಾಥ್ ಗೋಸ್ವಾಮಿ ಮತ್ತೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ದೇ ಆರ್ 8 ಮಂಜರೀಸ್. ಮಂಜರೀಸ್ ದೇ ಆರ್ ಅಸಿಸ್ಟಿಂಗ್, ಯಾರನ್ನು ಅಸಿಸ್ಟ್ ಮಾಡೋದು? ರಾಧಾರಾಣಿಯನ್ನು. ಹಾಗಾಗಿ ಅದ್ರ ಚೀಫ್ ಮಂಜರ್ ಯಾರು?
ರೂಪಮಂಜರಿ, ರೂಪ ಗೋಸ್ವಾಮಿ. ಸೊ ಈ ಮಂಜರಿಗಳು ಮತ್ತು ಅಷ್ಟ ಸಖಿಗಳಿದ್ದಾರೆ. ನೀವು ನೋಡ್ಬೋದು, ಮಾಯಾಪುರಲ್ಲಿ ನೋಡಿದ್ದೀರಿ. ಕೃಷ್ಣ ಮತ್ತು ಈ ಕಡೆ ರಾಧಾರಾಣಿ, ಲಲಿತಾ, ವಿಶಾಖ ಮತ್ತೆ ಸಖಿನವರಿದ್ದಾರೆ, ಅಷ್ಟ ಸಖೀಸ್. ಹಾಗಾಗಿ ಇವೊಂದು ಮಂಜರೀಸ್ ಕ್ವಾಲಿಫೈಡ್, ಅವರು ಸಖಿಗೆ ಅಸಿಸ್ಟ್ ಮಾಡುವಂಥದ್ದು. ಸಖಿನವರಲ್ಲಿ ಎಲ್ಲ ಸಖಿನವರು ಲಲಿತಾ ಮತ್ತು ವಿಶಾಖಗೆ ಅಸಿಸ್ಟ್ ಮಾಡುವಂಥದ್ದು. ಲಲಿತಾ ಮತ್ತು ವಿಶಾಖ ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು. ರಾಧಾರಾಣಿ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ಇದು 3. ಅಂದ್ರೆ ಗೋಪಿ ಪದ ಕಮಲೆಯೋರ್ ದಾಸಾನು 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 ದಾಸ, ಇದು 3. ಹಾಗಾಗಿ ಈ 3 ಇದ್ರೆ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ಆಗೋದಿಲ್ಲ. ಯಾಕಂದ್ರೆ ದೇವತೆ ಆಗ್ಲಿ ಮಹರ್ಷಿಗಳಾಗ್ಲಿ ಇದು ಅರ್ಥ ಆಗೋದು. ಈಗ ಹೇಗಂದ್ರೆ ಭಾಗವತ ಒಂದು ಪ್ರೇಯರ್ ಉಂಟು, ದೇವತೆಗಳು ಎಂತ ಪ್ರೇ ಮಾಡುವಂಥದ್ದು, ನಮಗೆ ವೃಂದಾವನದಲ್ಲಿ ಜನ್ಮ ಸಿಗ್ಬೇಕು, ವೃಂದಾವನದಲ್ಲಿ ನಮ್ಗೆ ಜನ್ಮ ಸಿಗ್ಬೇಕು. ಯಾಕೆಂದ್ರೆ ನಮ್ಗೆ ಕೃಷ್ಣನ ಸೇವೆ ಮಾಡ್ಬೇಕಂತ. ಮತ್ತೆ ನಮಗೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ದೇವತೆಗಳು ಕೂಡ ಇಂಥ ಆಪರ್ಚುನಿಟಿ ಸಿಗುದಿಲ್ಲ. ಯಾಕಂದ್ರೆ ಈ ವೃಂದಾವನಕ್ಕೆ ಕೃಷ್ಣ ಬರುವಾಗ ಎಲ್ಲ ಬರುವವರು ಯಾರು? ಕೃಷ್ಣನ ಕ್ಲೋಸ್ ಅಸೋಸಿಯೇಟ್ಸ್. ಈಗ ಚೈತನ್ಯ ಬರುವಾಗ ಮಾಯಾಪುರಿಗೆ ಅವರೊಟ್ಟಿಗೆ ಬಂದವರು ಯಾರು? ಚೈತನ್ಯ ಮಹಾಪ್ರಭುದು ಕ್ಲೋಸ್ ಅಸೋಸಿಯೇಟ್ಸ್. ಎಲ್ಲರೂ ಬರ್ತಾರೆ ಕ್ಲೋಸ್ ಅಸೋಸಿಯೇಟ್ಸ್. ಹೇಗಂದ್ರೆ ಈಗ PM ಮೋದಿ ಬರುವಾಗ ಅವರ ಈ ಎಂತ ಬ್ಲ್ಯಾಕ್ ಡಾಗ್ಸ್ ಅವರು ಎಲ್ಲ ಬರ್ತಾರೆ ಅಸೋಸಿಯೇಟ್ಸ್, ಫುಲ್ ಟೀಮ್ ಬರ್ತದೆ. ಒಬ್ಬರೇ ಬರುವುದಲ್ಲ ಅವರು. ಈಗ ನಾಳೆ ಬರುವುದಿದ್ರೆ 3 ದಿವಸ ಮುಂಚೆ ಅವ್ರು ಬಂದು ಎಲ್ಲ ನಾಯಿ ಹಿಡ್ಕೊಂಡೆಲ್ಲ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಫುಲ್ ಅದರ ಸುತ್ತ ಆ ರೇಡಿಯಸ್ ಅನ್ನು ಎಷ್ಟು ಮೇಲೆ ಎಲ್ಲಿಂದ ಫೈರಿಂಗ್ ಆಗ್ತದೆ ಎಲ್ಲ ಇದು ಮಾಡ್ತಾರೆ. ಅದೇ ರೀತಿ ಕೃಷ್ಣ ಕೂಡ ಬರುವಾಗ ಕೃಷ್ಣನ ಅಲ್ಲಿ ಕ್ಲೋಸ್ ಅಸೋಸಿಯೇಟ್ ಬರುವಂಥದ್ದು. ದೇವತೆಗಳಲ್ಲ, ದೇವತೆಗಳಿಗೆ ಚಾನ್ಸ್ ಇಲ್ಲ. ಅದಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಎಸ್ ನಮ್ಗೆ ಬರ್ಬೇಕಂತ. ಈಗ ಒಂದು ಸಣ್ಣ ಇನ್ಸ್ಟೆನ್ಸ್ ಹೇಳ್ತೇನೆ. ಈ ಚೈತನ್ಯ ಚರಿತ ಅಂತದ್ದು. ಚೈತನ್ಯ ಮಹಾಪ್ರಭು ಈ ಸೀಮಂತಿನಿ ದ್ವೀಪಲ್ಲಿ, ಸೀಮಂತಿನಿ ದ್ವೀಪಲ್ಲಿ ಅವರು ನೀಲಾಂಬರ ಚಕ್ರವರ್ತಿ ಠಾಕೂರ್ ಅವರ ಮನೆಯಿಂದ ಸಂಕೀರ್ತನ ಮಾಡ್ತಾ ಮಾಡ್ತಾ ಹೋಗುವಾಗ, ಅಂದ್ರೆ ಅವ್ರು ಟುವರ್ಡ್ಸ್ ಹೋಗುವಂಥದ್ದು ಇಲ್ಲಿ ಚಾಂದ್ಗಾಸಿ ಹತ್ರ. ಅಲ್ಲಿ ಹೋಗುವಾಗ ಸಡನ್ ಎಂತ ಆಯ್ತಂದ್ರೆ ಸಂಜೆ ಹೊತ್ತು ಅಂದ್ರೆ ಈ ಮೋಡ ಬಂತು. ಅಂದ್ರೆ ಮೋಡ ನೆಕ್ಸ್ಟ್ ಮಳೆ ಬರ್ತದೆ. ಚೈತನ್ಯ ಮಹಾಪ್ರಭು ಜಸ್ಟ್ ಈ ಗ್ಲಾನ್ಸ್ ಮಾಡಿದ್ರು, ಮೋಡವನ್ನು ಈಗ ನೋಡಿದ್ರು. ಅದು ಇಬ್ಬರು ಪರ್ಸನ್, ದೇವತೆಗಳು. ಜಸ್ಟ್ ನೋಡಿದ ಕೂಡಲೇ ಅವರಿಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರಿಗೆ ಆ ಸಂಕೀರ್ತನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಿತ್ತು. ಅವ್ರು ಇಮಿಡಿಯೇಟ್ ಮೋಡವನ್ನು ನಿಲ್ಲಿಸಿದ್ರು, ಕೆಳಗೆ ಬಂದ್ರು, ಸಂಕೀರ್ತನ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ಇದೆಲ್ಲ ದೇವತೆಗಳ ಇಚ್ಛೆ. ದೇವತೆಗಳಿಗೆ ಕೃಷ್ಣನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವರಿಗೆ ಇಚ್ಛೆ ಉಂಟು, ಆದ್ರೆ ಅವ್ರಿಗೆ ಅಂತ ಚಾನ್ಸ್ ಸಿಗುವುದಿಲ್ಲ. ಆದ್ರೆ ನಮ್ಗೆ ಚೈತನ್ಯ ಹೇಳ್ತಾರೆ, ಭಾರತ ಭೂಮಿತೆ ಜನ್ಮ ಇಲ್ಲ ಯಾರ್ ಜನ್ಮ ಸಾರ್ಥಕರಿ ಬರೋ. ಅಂದ್ರೆ ನಾವು ಭಾರತ ಭೂಮಿಯಲ್ಲಿ ಜನ್ಮ ಹುಟ್ಟಿದ್ದೇವೆ, ಇದು ನಮ್ಮ ಶ್ರೇಷ್ಠ ಅಂದ್ರೆ ಕೃಷ್ಣ ಮತ್ತೆ ರಾಮ ಇಲ್ಲಿ ಹುಟ್ಟಿದಂಥದ್ದು ಇಬ್ಬರು. ಹಾಗೆ ನಮ್ಮ ರಕ್ತದಲ್ಲಿ ಉಂಟಂತೆ ಭಕ್ತಿ. ಆದ್ರೆ ಈಗ ನಾವು ಮರೆತು ಬಿಟ್ಟಿದ್ದೇವೆ. ದೇವತೆಗಳು ಈ ಚಾನ್ಸಿಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ಭಕ್ತಿಯಿಂದ ನಮ್ಮ ಕೃಷ್ಣನ ಅರ್ಥ ಮಾಡ್ಬೋದು, ಬೇರೆ ಯಾವುದರಿಂದ ಅಲ್ಲ. ಈ ಶ್ಲೋಕ 3ಕ್ಕೆ ಹೋಗುವ. ಯೋ ಮಾಂ ಅಜಂ ಅನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಾಮರ್ಥ್ಯೇಷು ಸರ್ವ ಪಾಪೇ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಂಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳನ್ನು ಬಿಡುಗಡೆ ಹೊಂದುತ್ತಾನೆ. ನೋಡಿ, ಕೃಷ್ಣನಿಗೆ ಜನ್ಮವಿಲ್ಲ, ಕೃಷ್ಣ ಅನಾದಿ. ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಕೃಷ್ಣ ಅನಾದಿ. ಇನ್ನೊಂದು ಶ್ಲೋಕ ಉಂಟು, ಅದರಲ್ಲಿ ಕೂಡ ಅನಾದಿ ಬರ್ತದೆ. ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವ ಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅವ ಅನಾದಿ. ಕೃಷ್ಣನಿಗೆ ಜನ್ಮವಿಲ್ಲ. ಕೃಷ್ಣ ಬರುವಂಥದ್ದು ಹೇಗೆ? ಕೃಷ್ಣ ಹುಟ್ಟುವಂಥದ್ದು ವಸುದೇವನ ಗರ್ಭಕ್ಕೆ ಬಂದು, ಹೃದಯಕ್ಕೆ ಬಂದು, ಹೃದಯ ಗರ್ಭ.
ದಶಮ ಸ್ಕಂದದಲ್ಲಿ ಉಂಟು ಹೃದಯ ಗರ್ಭ. ವಸುದೇವನ ಹೃದಯಕ್ಕೆ ಬಂದು ಮತ್ತೆ ದೇವಕಿಯ ಹೃದಯಕ್ಕೆ ಬಂದು ಮತ್ತೆ ಹುಟ್ಟುವಂಥದ್ದು. ಹುಟ್ಟುವಾಗ ಹೇಗೆ? ಈಗ ಯಾರಾದ್ರೂ ನಿಮ್ಗೆ ಎಲ್ಲರಿಗೂ ಮಗು ಆಗಿದೆ, ನಿಮ್ಗೆ ಗೊತ್ತುಂಟು ಹೇಗೆ ಮಗು ಹೇಗಿರ್ತದೆ, ಕೂದಲು ಇರುವುದಿಲ್ಲ, ಹಲ್ಲು ಇರುವುದಿಲ್ಲ. ಕೃಷ್ಣ ಹಾಗೆಲ್ಲ. ಕೃಷ್ಣ ಹೇಗೆ ಹುಟ್ಟಿದ್ದು? ಶಂಖ ಚಕ್ರ ಗದಾ ಪದ್ಮ, ಈ ನಾರಾಯಣ ಫಾರ್ಮ್ ಅಲ್ಲಿ ಬಂದದ್ದು ಕೃಷ್ಣ. ಮತ್ತೆ ದೇವಕಿ ಮತ್ತೆ ವಸುದೇವ ಹೇಳುವಂಥದ್ದು ಹೀಗೆ ಬಂದ್ರೆ ಜನರೆಲ್ಲ ತಪ್ಪು ಅರ್ಥ ಮಾಡ್ತಾರೆ, ನೀನು ಮಗು ಆಗ. ಮತ್ತೆ ಕೃಷ್ಣ ಅಲ್ಲಿ ಇಮಿಡಿಯೇಟ್ ಸಣ್ಣ ಮಗು ಆಗುವಂಥದ್ದು. ಅದು ಕೂಡ ಹೇಗೆ? ಫುಲ್ ಕರ್ಲಿ ಕೂದಲು ಇರ್ತದೆ ಕೃಷ್ಣನಿಗೆ, ಫುಲ್ ಹಲ್ಲೆಲ್ಲ ಇರ್ತದೆ. ಯಾರಾದ್ರೂ ಮಗುವಿಗೆ ನೋಡಿದ್ರೆ ಹಲ್ಲು ಮತ್ತೆ ಕೂದಲು? ಹಾಗಾಗಿ ಈ ರೀತಿ ಅಲ್ಲ. ನಾವು ಎಂತ ಯೋಚನೆ ಮಾಡಿದ್ರೆ ಕೃಷ್ಣ ಹುಟ್ಟಿದ ಅದಲ್ಲ. ಈಗ ನೋಡಿ ಜನ್ಮಾಷ್ಟಮಿಗೆ ಎಲ್ಲರೂ ಮಕ್ಕಳನ್ನೆಲ್ಲ ಇದು ಮಾಡ್ತಾರೆ ಅಂತ ಹೇಳುದು, ಮೇಕಪ್ ಮಾಡಿ ಕೃಷ್ಣನ ವೇಷ ಹಾಕ್ತಾರೆ ಮತ್ತೆ ಹೇಳ್ತಾರೆ ಕೃಷ್ಣ ಕೃಷ್ಣ ಅಂತ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ವಿಲ್ ನಾಟ್ ಪಾಸ್ ಯೂರಿನ್ ಅಂಡ್ ಶಿಟ್. ಪ್ರಭುಪಾದ ಹೇಳ್ತಾರೆ ಮಲ ಮತ್ತೆ ಮೂತ್ರ ಮಾಡುವುದಿಲ್ಲ ಕೃಷ್ಣ. ಅದು ಸಚ್ಚಿದಾನಂದ ನಮ್ಮ ಮಗು ಮಾಡ್ತದೆ. ಆದ್ರೆ ನಾವು ಎಂತಂದ್ರೆ ಇದು ನನ್ನ ಕೃಷ್ಣ ಅಂತ. ಓಕೆ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಆದ್ರೆ ಕೃಷ್ಣ ಕೃಷ್ಣನೇ. ಕೃಷ್ಣನನ್ನು ಈ ನಮ್ಮ ಭೌತಿಕ ದೇಹಕ್ಕೆ ಹೋಲಿಸಲಿಲ್ಲ. ಅದು ಆಧ್ಯಾತ್ಮಿಕ ದೇಹ, ಸಚ್ಚಿದಾನಂದ ದೇಹ. ಇದನ್ನ ನಾವು ಅರ್ಥ ಮಾಡ್ಬೇಕು. ಹಾಗಾಗಿ ಯಾರು ನನ್ನನ್ನು ಜನ್ಮವಿಲ್ಲದವನು, ಇದು ಹೇಗೆ ಅರ್ಥ ಆಗುವಂತ ನಮ್ಗೆ ಭಕ್ತಿ ಸೇವೆಯಲ್ಲಿ ಬಂದ್ರೆ ನಮ್ಗೆ ಅರ್ಥ ಆಗ್ತದೆ. ಎಸ್, ಕೃಷ್ಣನಿಗೆ ಜನ್ಮವಿಲ್ಲ ಅಂತ. ಇಲ್ಲ ನಾವು ಎಸ್ ಕೃಷ್ಣ ಕೂಡ ಹುಟ್ಟಿದ ಸತ್ತ, ಎಂತ ಹುಟ್ಟುವಂಥದ್ದು? ಕೃಷ್ಣ ಗೋಲೋಕದ ಫಾರ್ಮ್ ಅಲ್ಲಿ ಬಂದದ್ದು, ಸಚ್ಚಿದಾನಂದ ಫಾರ್ಮ್ ಅಲ್ಲಿ. ಅನಾದಿ ಮತ್ತು ಎಲ್ಲ ಲೋಕಗಳ ಪರಬ್ರಹ್ಮ ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರ ಪ್ರಾಂತಿ ಇಲ್ಲದವನಿಗೆ ಎಲ್ಲ ಪಾಪಗಳನ್ನು ಬಿಡುಗಡೆ. ನೋಡಿ, ನಮ್ಮ ಯಾಕೆ ಪಾಪ ರೆಡ್ಯೂಸ್ ಆಗುದಿಲ್ಲ? ಯಾಕೆಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ ಕೃಷ್ಣನಿಗೆ ಜನ್ಮವಿಲ್ಲ ಅಂತ. ಇದನ್ನು ನಾವು ಅರ್ಥ ಮಾಡಿದ್ರೆ ನಮ್ಮ ಪಾಪ ಎಲ್ಲ ರೆಡ್ಯೂಸ್ ಆಗ್ತದೆ, ಬಿಡುಗಡೆ ಹೊಂದುತ್ತಾನೆ. ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳನ್ನು ಬಿಡುಗಡೆ ಹೊಂದುತ್ತಾನೆ. ಎಸ್, ಶ್ಲೋಕ 6. ಎಸ್, ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮಾನವಸ್ತತ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಸಪ್ತಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನ ಹುಟ್ಟಿದವರು. ವಿವಿಧ ಲೋಕಗಳಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ, ಎಲ್ಲರೂ ಕೃಷ್ಣನ ಬಂದವರು. ಇದನ್ನು ನಾವು ಹೇಗೆ ತಿಳಿಯುವಂಥದ್ದು? ಭಾಗವತಮಲ್ಲಿ ಉಂಟು. ಮೊದಲ ಸ್ಕಂದದ್ದು 3ನೇ ಅಧ್ಯಾಯದು 28ನೇ ಶ್ಲೋಕದಲ್ಲಿ ಉಂಟು. ಏತೇಚಾಂಶ ಕಲಾಪಂಶ ಕೃಷ್ಣ ತು ಭಗವಾನ್ ಸ್ವಯಂ. ಫಸ್ಟ್ ಕೃಷ್ಣನಿಂದ ಉಳಿದೆಲ್ಲ ಎಕ್ಸ್ಪಾನ್ಷನ್ ಆಗುವಂಥದ್ದು. ಹಾಗಾಗಿ ಹೇಗೆ ಕೃಷ್ಣನಿಂದ ಉಳಿದವರೆಲ್ಲ ಎಕ್ಸ್ಪಾನ್ಷನ್ ಅಂದ್ರೆ ಫಸ್ಟಿಗೆ ಕೃಷ್ಣನಿಂದ ಬಲರಾಮ ಸಂಕರ್ಷಣದಿಂದ ವಸುದೇವ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ, ಮತ್ತೆ ಬರುವಂಥದ್ದು ನಾರಾಯಣ ಸಂಕರ್ಷಣ, ಬರುವಂತ ನಾರಾಯಣದಿಂದ 2ನೇ ಸಂಕರ್ಷಣದಿಂದ ಈ ಕಾರಣೋದಕ ಕಷಾಯ ವಿಷ್ಣು, ಅವನಿಂದ ಗರ್ಭೋದಕ ಕಷಾಯ ವಿಷ್ಣು, ಅವನಿಂದ ಕ್ಷೀರೋದಕ ಕಷಾಯ ವಿಷ್ಣು, ಗರ್ಭೋದಕ ಕಷಾಯ ವಿಷ್ಣುವಿಂದ ಬ್ರಹ್ಮ, ಮತ್ತೆ ಬ್ರಹ್ಮನಿಂದ ಉಳಿದವರೆಲ್ಲ ಬರುವಂಥದ್ದು. ಹಾಗೆ ಸಪ್ತರ್ಷಿ ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು. ಮತ್ತೆ ಹಾಗೆ ಬರುವಂಥದ್ದು. ಫಸ್ಟ್ ಯಾರು? ಕೃಷ್ಣ. ಇದನ್ನು ಅರ್ಥ ಮಾಡ್ಬೇಕು. ಎಸ್, ಶ್ಲೋಕ 7. ಏತಾ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವದ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾಥ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಯಥಾರ್ಥ ಅಂದ್ರೆ ಆಸ್ ಇಟ್ ಈಸ್. ಈಗ ನಮ್ಮ ಪುಸ್ತಕದಲ್ಲಿ ಎಂತ ಇರುವಂಥದ್ದು ಭಗವದ್ಗೀತಾ ಆಸ್ ಇಟ್ ಈಸ್. ಭಗವದ್ಗೀತಾ ಯಥಾರೂಪ ಅಂದ್ರೆ ಏನು ಮಿಕ್ಸ್ ಇಲ್ಲ, ಊಹಾಪೂಹ ಇಲ್ಲ. ಊಹಾಪೂಹ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ಪ್ರಭುಪಾದ ಹೇಳುವಂಥದ್ದು. ಪ್ರಭುಪಾದ ಯಾಕೆ ನೋಡಿ, ಪ್ರಭುಪಾದ ಕ್ಲಾಸಲ್ಲಿ ಎಷ್ಟು ಈ ನಿರಾಕಾರವಾದಿಗಳಿಗೆ, ಮಾಯಾವಾದಿಗಳಿಗೆ, ಶೂನ್ಯವಾದಿಗಳಿಗೆ ರೈಟ್ ಲೆಫ್ಟ್ ಕೊಡ್ತಾರೆ. ಪ್ರಭುಪಾದ ಅಂದ್ರೆ ಟೋಟಲಿ ಬೈತಾರೆ. ಯಾಕೆಂದ್ರೆ ಎಲ್ಲರೂ ಮೆಂಟಲ್ ಸ್ಪೆಕ್ಯುಲೇಟರ್ಸ್, ಊಹಾಪೂಹ. ಆದ್ರೆ ನಾವು ಯಾವ ರೀತಿ ಕಲಿಬೇಕು? ಯಥಾರ್ಥ. ನನ್ನ ಈ ಐಶ್ವರ್ಯ ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ.
ಯಾಕೆ ಅವರು ಪರಿಶುದ್ಧ ಭಕ್ತಿ ತೊಡಗುದಿಲ್ಲ? ನಿರಾಕಾರವಾದಿಗಳು, ಶೂನ್ಯವಾದ ಮಾಯವಾದಿಗಳು ಯಾಕೆ? ಯಾಕೆ ಅಂದ್ರೆ ಯಥಾರ್ಥವಾಗಿ ತಿಳಿದಿಲ್ಲ ಅವರು. ಅವರ ಓನ್ ಎಕ್ಸ್ಪ್ಲನೇಷನ್, ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹಾಗೆ, ಎಲ್ಲ ಎಕ್ಸ್ಪ್ಲನೇಷನ್ ಹಾಗೆ. ಮೇ ಬಿ, ಮೈಟ್ ಬಿ, ಪರ್ಹ್ಯಾಪ್ಸ್, ಇಫ್, ಬಟ್, ದೇರ್ ಫೋರ್, ಈ ರೀತಿ ಎಲ್ಲ ಕೊಳ್ತಾರೆ ಅವರು. ತುಂಬಾ ಇದ್ದಾರೆ, ತುಂಬಾ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ಫೇಮಸ್ ಸಂಸ್ಥೆಗಳು ಭಾರತದಲ್ಲಿ ತುಂಬಾ ಜನರು ಫಾಲೋ ಮಾಡೋದು ಎಲ್ಲವೂ ಇದೆ. ಮಾಯಾವಾದಿ ಭಾಷೆ, ಚಂದ್ರಮೋಬ ಅಂತ ಹೇಳ್ತಾರೆ, ಮಾಯಾವಾದಿ ಭಾಷೆ ಸುನಿಲ ಹೋಯಿಲ ಸರ್ವ ನಾಶ. ಮಾಯಾವಾದಿ ಭಾಷೆ ಹೇಗೆ ಅಂದ್ರೆ ಭಕ್ತ ಅಲ್ಲಿ ಮಾಯಾವಾದಿ ಅಂತ ಹೇಳುದಿದ್ರೆ ಅವ ಇಮಿಡಿಯೇಟ್ ಕಿವಿಗೆ ಹೀಗೆ ಇಡ್ತಾನೆ, ಅವನಿಗೆ ಕೇಳಿಕ್ಕೆ ಇಚ್ಛೆ ಇಲ್ಲ. ಯಾಕೆಂದ್ರೆ ಭಗವಂತನನ್ನು ಕಂಡೆಮ್ ಮಾಡಿ ಹೇಳುವಂಥದ್ದು, ಟೋಟಲ್ ಕಂಡೆಮ್ ಮಾಡಿ. ಅಲ್ಲಿ ಇರ್ಲಿಕ್ಕೆ ಮನಸ್ಸಿಲ್ಲ ಭಕ್ತನಿಗೆ, ಭಕ್ತ ಆ ಜಾಗದಲ್ಲಿ ಇರುವುದೇ ಇಲ್ಲ. ಹೇಗೆಂದ್ರೆ ಶಾಸ್ತ್ರ ಅಂತ ಹೇಳ್ತದೆ ಅಂದ್ರೆ ನೋಡಿ, ಈಗ ಇಂಥ ಮಾಯಾವಾದಿಗಳು ಈ ರೀತಿ ಕಂಡೆಮ್ ಮಾಡ್ತಾರೆ ಭಗವಂತನನ್ನು. ಅಲ್ಲಿ ನಾವು ಎಂತ ಮಾಡ್ಬೇಕು? ನಾವು ಅವರನ್ನು ಒಂದು ಡಿಫೀಟ್ ಮಾಡ್ಬೇಕು. ಆದ್ರೆ ಆರ್ಗ್ಯುಮೆಂಟ್ ನೆವರ್ ವಿನ್ಸ್. ಯಾಕಂದ್ರೆ ಅವರ ತಲೆಯಲ್ಲಿ ಈ ಇದ್ದಿಲು ಉಂಟು, ಟರ್ಮೈಟ್, ಅದು ಫುಲ್ ಹಾಳು ಮಾಡಿದಾವೆ ತಲೆಯಲ್ಲಿ, ಹಾಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬೆಟರ್ ಲೀವ್ ದಟ್ ಪ್ಲೇಸ್ ಅಂಡ್ ಕಮ್. ಅಂದ್ರೆ ಆ ಜಾಗವನ್ನು ಬಿಟ್ಟು ಬರುವಂಥದ್ದು, ಲೀವ್ ದಟ್ ಪ್ಲೇಸ್ ಅಂಡ್ ಕಮ್. ಇಲ್ಲದೆಂತ ಆಗ್ತದೆ? ಅವರು ಹೇಳುವಂಥದ್ದು ನಾವು ಅದನ್ನು ಕೇಳಬಾರ್ದು. ಭಗವಂತನ ಬಗ್ಗೆ ನಿಂದನೆ ನಾವು ಕೇಳಲೇಬಾರ್ದು. ಎಂತೆಂತ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇದು ನಾವು ನಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಿ ಇದು ತುಂಬಾ ಮುಖ್ಯ. ಎಸ್, ಶ್ಲೋಕ 8 ನೋಡಿ. ಎಸ್, ಈಗ ಬರುವಂತದ್ದು ಚತುರ್ಶ್ಲೋಕಿ ಭಗವದ್ಗೀತಾ, ಚತುರ್ಶ್ಲೋಕಿ. ಈ ಭಗವದ್ಗೀತಾ ಎಸೆನ್ಸ್ ಈ 4 ಶ್ಲೋಕದಲ್ಲಿ ಉಂಟು. ಎಸ್, ಈಗ 4 ಶ್ಲೋಕದ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ. ಎಸ್, ಪ್ರಭುಪಾದ ಹೇಳುವಂಥದ್ದು ಈ ಮೊದಲ 2 ಶ್ಲೋಕ ಎಂತ ನಮ್ಮನ್ನು ಕಲಿಸ್ತದೆ? ಭಕ್ತರು ಎಂತ ಮಾಡ್ಬೇಕಂತ. ಮತ್ತೆ ನೆಕ್ಸ್ಟ್ 10 ಮತ್ತೆ 11 ಕೃಷ್ಣ ಹೇಗೆ ಸ್ಪಂದನೆ ಮಾಡ್ತಾನೆ, ರೆಸಿಪ್ರೋಕೇಟ್ ಮಾಡ್ತಾನೆ. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಫಸ್ಟ್ 2 ಶ್ಲೋಕ ಹೌ ಟು ಎಕ್ಸಿಕ್ಯೂಟ್ ಡಿವೋಷನಲ್ ಸರ್ವಿಸ್ ನೈಸ್ಲಿ, ಮತ್ತೆ 10 ಮತ್ತೆ 11 ಶ್ಲೋಕ ವಾಟ್ ಕೈಂಡ್ ಆಫ್ ರೆಸಿಪ್ರೋಕೇಷನ್ ವಿ ಗೆಟ್ ಫ್ರಮ್ ಕೃಷ್ಣ, ಈ ರೀತಿ ಹೇಳ್ತಾರೆ. ಎಸ್, ಈಗ ನಾವು ಶ್ಲೋಕಕ್ಕೆ ಹೋಗುವ. ತುಂಬಾ ಮುಖ್ಯ ಶ್ಲೋಕ. ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತ ಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಎಸ್, ಈಗ ನೋಡಿ ಪ್ರಭುಪಾದ ಇರುವಂಥದ್ದು ಎಕ್ಸಾಂಪಲ್ ಕೊಡ್ತಾರೆ. ಪ್ರಭುಪಾದ ಇರುವಂಥದ್ದು ಇಮಿಡಿಯೇಟ್ ಕಾಸ್, ರಿಮೋಟ್ ಕಾಸ್, ಅಲ್ಟಿಮೇಟ್ ಕಾಸ್. ಇಮಿಡಿಯೇಟ್ ಕಾಸ್ ಅಂದ್ರೆ ಅಂತ? ಈಗ ನಾವು ಹಾಲಿನ ಎಕ್ಸಾಂಪಲ್. ಇಮಿಡಿಯೇಟ್ ಕಾಸ್ ಅಂದ್ರೆ ನಮಗೆ ಡೈರಿಯಿಂದ ಸಿಗ್ತದೆ ಹಾಲು, ಅದು ಇಮಿಡಿಯೇಟ್ ಕಾಸ್. ರಿಮೋಟ್ ಕಾಸ್ ಅಂದ್ರೆ ಅಂತ? ಡೈರಿ ಅವನಿಗೆ ಆ ಹಸು ಯಾರ ಹತ್ರ ಉಂಟು ಅವು ಕೊಡುವ, ಅಂದ್ರೆ ಹಸು ಕೊಡುವಂಥದ್ದು ರಿಮೋಟ್ ಕಾಸ್. ಹಸು ಹಾಲು ಕೊಟ್ಟ ಮೇಲೆ ಆ ಹಾಲನ್ನು ಡೈರಿ ಕೊಡುವಂಥದ್ದು. ಅಲ್ಟಿಮೇಟ್ ಕಾಸ್ ಅಂತ? ಕೃಷ್ಣ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ. ಹೇಗಂದ್ರೆ ಗೋಗಳಂದ್ರೆ ತುಂಬಾ ಪಂಚಪ್ರಾಣ ಕೃಷ್ಣನಿಗೆ, ಹಾಗಾಗಿ ಗೋವಿಂದ ಕೃಷ್ಣನ ಹೆಸರು. ಅದು ಅಲ್ಟಿಮೇಟ್ ಕಾಸ್ ಕೃಷ್ಣ. ಅದು ಜನರಿಗೆ ಈ ಅಲ್ಟಿಮೇಟ್ ಕಾಸ್ ಕೂಡ ಬೇಡ, ರಿಮೋಟ್ ಕಾಸ್ ಕೂಡ ಬೇಡ, ಅವರಿಗೆ ಇಮಿಡಿಯೇಟ್ ಕಾಸ್ ಬೇಕು. ಕೃಷ್ಣ ಈ ಶ್ಲೋಕದಲ್ಲಿ ಹೇಳುವಂಥದ್ದು ನಾನು ಎಲ್ಲ ಆಧ್ಯಾತ್ಮಿಕ ಭೌತಿಕಗಳ ಮೂಲ ನಾನೇ, ಅಲ್ಟಿಮೇಟ್ ಕಾಸ್ ನಾನು. ಈಗ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಎಸ್, ಈ ಎಕ್ಸಾಂಪಲ್ ನಮಗೆ ಸ್ವಲ್ಪ ಅರ್ಥ ಆಗ್ಬೋದು. ಎಸ್, ಒಮ್ಮೆ ಎಂತಾಯ್ತು ಅಂದ್ರೆ ಒಬ್ಬ ಅಮೆರಿಕದಲ್ಲಿ ಒಬ್ಬ ಲೇಖಕ ಅಂದ್ರೆ ಸ್ಕಾಲರ್, ಒಬ್ಬ PhD ಆಗಿದೆ. ಅವ ಎಂತ ಮಾಡಿದ್ದಾನೆ? ಅವ ಈ ಹುಲ್ಲಿನ ಬಗ್ಗೆ 3 ಪುಸ್ತಕ ಬರೆದ.
ಹುಲ್ಲಿನ ಬಗ್ಗೆ, ಗ್ರಾಸ್. ಮತ್ತೆ ಪ್ರಭುಪಾದಿಗೆ ಭೇಟಿಯಾದ. ಪ್ರಭುಪಾದಿಗೆ ಭೇಟಿಯಾಗಿ ಹೇಳಿದ, ನಾನು ಹುಲ್ಲಿನ ಬಗ್ಗೆ 3 ಪುಸ್ತಕ ಬರೆದಿದ್ದೇನೆ. ಪ್ರಭುಪಾದಿಗೆ ಶಾಕ್ ಆಯಿತು. ನೋಡಿ, ಶುದ್ಧ ಭಕ್ತರಿಗೆ ಈ ರೀತಿ ನಾವು ಅನ್ನೆಸರಿ ಎಂತೆಂತ ಬರೆಯೋದಕ್ಕೆಲ್ಲ ಶಾಕ್ ಆಗ್ತದೆ ಅವರಿಗೆ. ಆಕ್ಚುಲಿ ಎಲ್ಲ ಈ ಪುಸ್ತಕಗಳು ಹೀಗೆ ಯೂಸ್ಲೆಸ್ ಅಂದ್ರೆ ಯಾಕೆ? ಕೃಷ್ಣ ಇಲ್ಲದ ಪುಸ್ತಕ ಯೂಸ್ಲೆಸ್. ಹಾಗಾಗಿ ಪ್ರಭುಪಾದ ಒಂದು ಪ್ರಶ್ನೆ ಮಾಡಿದ್ರು, ಓಕೆ, ಹುಲ್ಲಿನ ಬಗ್ಗೆ ಬರೆದಿದೆಯಲ್ಲ, ಹುಲ್ಲು ಹೇಗೆ ಬಂತು? ಅದು ಗೊತ್ತಿಲ್ಲ. ಹುಲ್ಲು ಯಾಕೆ ಬಂತು? ಅದು ಗೊತ್ತುಂಟಾ? ಇಲ್ಲ. ಮತ್ತೆ ಹುಲ್ಲಿನ ಬಗ್ಗೆ ನೀನು 3 ಪುಸ್ತಕ ಬರೆದಿದ್ಯಾ, ಹುಲ್ಲು ಹೇಗೆ ಬಂತು, ಯಾಕೆ ಬಂತು, ಅದು ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ನಾನು ನಿನಗೆ ಹೇಳ್ತೇನೆ. ಪ್ರಭುಪಾದ ಹೇಳ್ತಾರೆ, ಹುಲ್ಲು ಯಾಕೆ ಬಂತು? ಹುಲ್ಲು ಬಂದದ್ದು ಹಸು ತಿನ್ಲಿಕ್ಕೆ, ಮತ್ತೆ ಹಸು ನಮಗೆ ಹಾಲು ಕೊಡ್ಲಿಕ್ಕೆ. ಆ ಹಾಲನ್ನು ನಾವು ಕುಡಿದು ನಮ್ಮ ಬುದ್ಧಿ ಚುರುಕಾಗಿ ನಾವು ಕೃಷ್ಣನನ್ನು ಪೂಜೆ ಮಾಡಬೇಕು. ಇದಕ್ಕೋಸ್ಕರ ಹುಲ್ಲು ಬಂದದ್ದು. ಹೇಗೆ ಬಂತು? ಪ್ರಭುಪಾದ ಹೇಳ್ತಾರೆ ಅದಕ್ಕೆ. ಯಾಕೆ ಬಂತ ಹೇಳಿದ್ರು? ಯಾಕೆ ಬಂತ ಅಂದ್ರೆ, ಹುಲ್ಲು ಬಂದದ್ದು ಹಸು ತಿನ್ಲಿಕ್ಕೆ, ಹಸು ತಿಂದು ಹಾಲು ಕೊಡ್ತದೆ, ಹಾಲನ್ನು ನಾವು ಕುಡಿಬೇಕು, ಹಾಲನ್ನು ಕುಡಿದ ಮೇಲೆ ನಮ್ಮ ಬುದ್ಧಿ ಚುರುಕಾಗ್ತದೆ, ಆ ಚುರುಕು ಬುದ್ಧಿಯಿಂದ ನಾವು ಕೃಷ್ಣನನ್ನು ಪೂಜೆ ಮಾಡ್ತೇವೆ. ಇದು ಹೇಳಿದರು ಪ್ರಭುಪಾದ. ನೆಕ್ಸ್ಟ್ ಪ್ರಭುಪಾದ ಹೇಳುವಂಥದ್ದು, ಹೇಗೆ ಬಂತು? ಪ್ರಭುಪಾದ ಹೇಳ್ತಾರೆ, ಹುಲ್ಲು ಬರ್ಲಿಕ್ಕೆ ಕಾರಣ ಮಳೆ. ಮಳೆ ಹೇಗೆ ಬಂತು? ಮಳೆ ಮೋಡದಿಂದ. ಮೋಡವನ್ನು ಯಾರು ಉತ್ಪಾದಿಸಿದು? ಮೋಡವನ್ನು ಅಂದ್ರೆ ಸೂರ್ಯ ಇವಾಪರೇಟ್ ಮಾಡುವಂಥದ್ದು. ಸೂರ್ಯನಿಗೆ ಶಕ್ತಿ ಎಲ್ಲಿಂದ ಬಂತು? ಪ್ರಭುಪಾದ ಹೇಳ್ತಾರೆ, ಯಕ್ಷುರೇಶ ಸವಿತಾ ಸಕಲ ಗ್ರಹಣ ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಶ್ ಯಜ್ಞ ಪ್ರಮತಿ ಸಮೃತ ಕಾಲ ಚಕ್ರೋ ಗೋವಿಂದ ಮಾಲಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಈ ಶ್ಲೋಕದ ಅರ್ಥ ಎಂತಂದ್ರೆ, ಈ ಸೂರ್ಯ ಎಲ್ಲಾ ಗ್ರಹಗಳ ರಾಜ ಅಂತೆ, ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ಆದ್ರೆ ಅವ ಇಂಡಿಪೆಂಡೆಂಟ್ ಅಲ್ಲ, ಅವ ಡಿಪೆಂಡೆಂಟ್. ಯಾರಿಗೆ? ಕೃಷ್ಣನಿಗೆ. ಪ್ರಭುಪಾದ ಹೇಳುವಂಥದ್ದು, ಸನ್ ಈಸ್ ದಿ ಹಾಟ್ ಹೈ, ಮೂನ್ ಈಸ್ ದಿ ಕೂಲ್ ಹೈ. ಒಂದು ಬಿಸಿ ಕಣ್ಣು, ಇನ್ನೊಂದು ಈ ಕೂಲ್ ಆದ ಕಣ್ಣು, ಸೂರ್ಯ ಮತ್ತು ಚಂದ್ರ. ಹಾಗಾಗಿ ಅವನಿಗೆ ಕೃಷ್ಣನಿಂದ ಬರುವಂಥದ್ದು ಶಕ್ತಿ. ಮತ್ತೆ ಎಂತ ಮಾಡ್ತಾನೆ ಕೃಷ್ಣ? ಇಂದ್ರನಿಗೆ ಹೇಳ್ತಾನೆ, ಇಂದ್ರ ಮಳೆಯನ್ನು ಸುರಿಸ್ತಾನೆ. ಈ ರೀತಿ ಬರುವಂಥದ್ದು. ಹಾಗಾಗಿ ಅಲ್ಟಿಮೇಟ್ ಕಾಸ್ ಯಾರು? ಎಸ್, ಯಾರು ಹೇಳ್ತೀರಾ ಅಲ್ಟಿಮೇಟ್ ಕಾಸ್ ಯಾರು? ಒಂದ್ ನಿಮಿಷ ಅನ್ಮಿಟ್ ಮಾಡ್ತೇನೆ. ಎಸ್, ಅಲ್ಟಿಮೇಟ್ ಕಾಸ್ ಯಾರು? ಸರ್ವಕಾರಣ ಕಾರಣ ಯಾರು? ಕೃಷ್ಣ. ಕ್ಲಿಯರ್ ಆಗಿ ತಿಳಿತಾ ಎಕ್ಸಾಂಪಲ್ ಇಂದ? ಕೃಷ್ಣ ಪರಮಾತ್ಮ. ಎಸ್, ಎಕ್ಸಾಂಪಲ್ ಇಂದ ತಿಳಿತಾ ನಿಮ್ಗೆ ಕ್ಲಿಯರ್ ಆಗಿ? ತಿಳಿತು ಗುರುಜಿ. ಹಾ ಪ್ರಭುಜಿ, ತಿಳಿತು. ಎಸ್, ಇನ್ನು ಯಾರು ಕೇಳಿದ್ರು ಕೂಡ ಹೇಳ್ಬೇಕು ನೀವು, ಎಲ್ಲ ಸರ್ವಕಾರಣ ಕಾರಣ ಕೃಷ್ಣ ಅಂತ. ಇದನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿ. ದೇವೋತ್ತಮ ಪರಮ ಪುರುಷ. ಈ ಎಕ್ಸಾಂಪಲ್ ಕೊಟ್ಟೆ ಹೇಳಿ. ಎಸ್, ಓಕೆ. ಹಾಗೆ ಈ ರೀತಿ. ಹಾಗೆ ಅಲ್ಟಿಮೇಟ್ ಕಾಸ್ ಯಾರು? ಕೃಷ್ಣ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ. ನೋಡಿ, ಇದನ್ನು ಯಾರು ತಿಳಿತಾನೆ? ಅಲ್ಟಿಮೇಟ್ ಕೃಷ್ಣ. ಅವ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಅವ ಒಂದು ಚೂರು ಕೂಡ ಡಿಲೇ ಮಾಡುವುದಿಲ್ಲ. ಎಸ್, ಹೇಗಂದ್ರೆ ಈಗ ನಮ್ಗೆ ಎಂತ ಹೇಳುವಂಥದ್ದು, ಆ ಒಂದು ಗೌರ್ಮೆಂಟ್ ಜಾಬ್ ಆಯ್ತು. ಈಗ ನಮ್ದು ಕಾಲೇಜ್ ಆಯ್ತು, ಒಂದು 22 ವರ್ಷ ಆಗ ನಮಗೊಂದು ನಾವು ಎಕ್ಸಾಮ್ ಬರೀತೇವೆ. ಎಕ್ಸಾಮ್ ಬರೋದು ನಮಗೆ ಗೌರ್ಮೆಂಟ್ ಜಾಬ್, ದೊಡ್ಡ ಜಾಬ್. ನಾವು ಇಮಿಡಿಯೇಟ್ ಮಂಡೇ ಜಾಯಿನ್ ಅಂತ ಹೇಳ್ತಾರೆ, ಸ್ಯಾಟರ್ಡೆ ಬರ್ತದೆ ನಮಗೆ. ಸಂಡೇ ನಾವು ರೆಡಿಯಾಗಿ ಟಿಕೆಟ್ ಇಲ್ಲ, ಹೇಗೂ ಮಾಡ್ತೇವೆ, ಹೋಗ್ತೇವೆ ಜಾಯಿನ್ ಆಗ್ಲಿಕ್ಕೆ. ಅದೇ ರೀತಿ ಯಾರು ಕೃಷ್ಣ ಅಲ್ಟಿಮೇಟ್ ಕಾಸ್ ಅಂತ ತಿಳಿದಾನೆ, ಅವ ಅದೇ ದಿವಸ ಎಸ್ ನಾನು ಭಕ್ತಿ ಸೇವೆಯಲ್ಲಿ ನಿರತ ಆಗ್ತಾನೆ. ಭಕ್ತಿ ಸೇವೆಯಲ್ಲಿ ನಾನು ನಿರತರಾಗುತ್ತಾರೆ ಅಂತ ಆ ರೀತಿ ಹೇಳ್ತಾನೆ. ಅವ ಡಿಲೇ ಮಾಡುವುದಿಲ್ಲ, ಇಮಿಡಿಯೇಟ್ ಜಾಯ್ನ್ ಆಗ್ತಾನೆ. ಅದು ನಾವೀಗ ಭಕ್ತಿ ಸೇವೆಯಲ್ಲಿ ಯಾಕೆ ನಿರತರಾಗುವುದಿಲ್ಲ? ಯಾಕೆಂದ್ರೆ ನಮಗೆ ಕೃಷ್ಣ ಅಲ್ಟಿಮೇಟ್ ಕಾಸ್ ಅಂತ ನಮಗೆ ಈ ಕೂಡ ನಂಬಿಕೆ ಇಲ್ಲ, ನಮಗೆ ಆ ನಂಬಿಕೆ ಬರಲಿಲ್ಲ.
ಆ ನಂಬಿಕೆ ಬಂದ್ರೆ ನಾವು ಇಮಿಡಿಯೇಟ್ ನಾವು ಕೃಷ್ಣನ ಅಂತ ಹೇಳುವಂಥದ್ದು ಇದಕ್ಕೆ ನಾವು ಜಾಯಿನ್ ಆಗ್ತೇವೆ ಭಕ್ತಿ ಸೇವೆಯಲ್ಲಿ, ಮತ್ತು ಹೃದಯದಿಂದ ನನ್ನನ್ನು ಪೂಜಿಸುತ್ತಾರೆ. ಎಸ್. ಶ್ಲೋಕ 9. ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ನೋಡಿ, ಯಾವಾಗ್ಲೂ ಅವರು ಯೋಚನೆ ಅಂತ. ಎಸ್, ಕೃಷ್ಣನ ಸೇವೆ ಹೇಗೆ ಮಾಡುವಂಥದ್ದು, ಹೇಗೆ ನಾನು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಹೇಗೆ ನಾನು ಪ್ರಚಾರ ಮಾಡುವಂಥದ್ದು, ಹೇಗೆ ನಾನು ಜನರಿಗೆ ಈ ಕೃಷ್ಣನ ಮೆಸೇಜ್ ಕೊಡುವಂಥದ್ದು, ಹೇಗೆ ನಾನು ಈಗ ಡಿವೋಷನ್ಗೆ ಬಂದಿದ್ದಾರೆ ಅವ್ರನ್ನ ನಾನು ಹೇಗೆ ಸೀರಿಯಸ್ ಮಾಡುವಂಥದ್ದು. ಅವ್ರು ಸ್ಟ್ರಾಂಗ್ ಆಗ್ಬೇಕು. ಈ ರೀತಿಯಲ್ಲಿ ಯೋಚನೆ ಇರ್ತದೆ ಅವನಿಗೆ, ಭಕ್ತನಿಗೆ. ಪರಿಶುದ್ಧ ಭಕ್ತರ ಯೋಚನೆ ಅಂತಂದ್ರೆ ಇವ ಫುಲ್ ಫ್ಲೆಜ್ ಆಗಿ ಯಾವಾಗ ಮಾಡ್ತಾನೆ, ಈ ರೀತಿಯಲ್ಲಿ ಯೋಚನೆ ಇರ್ತದೆ. ಅಂದ್ರೆ ಟೋಟಲ್ ಹೇಗಂದ್ರೆ ಕೃಷ್ಣನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ, ಅಂದ್ರೆ ಟೋಟಲ್ ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು. ಕೃಷ್ಣ ಹೇಳ್ತಾನೆ, ನನ್ನ ಈ ಪ್ರಚಾರ ಮಾಡಿದ್ರೆ ತುಂಬಾ ಪ್ಲೀಸ್, ಹಾಗಾಗಿ ಅವ್ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಟಿಮೇಟ್ ಅಂತಂದ್ರೆ ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ ಮಾಡೋ ನಾವು ಯಾವುದೇ ಸೇವೆ ಇರಲಿ, ನಾವು ಈ ಪ್ರಚಾರ ಮಾಡೋದು, ಕ್ಲಾಸ್ ಮಾಡೋದಾಗ್ಲಿ, ನಮ್ಮ ಬುಕ್ ಡಿಸ್ಟ್ರಿಬ್ಯೂಷನ್ ಆಗ್ಲಿ, ನಾವು ಮಾಡುವ ಇನ್ನಿತರ ಸೇವೆ, ಯಾವುದೇ ಸೇವೆ ಇರಲಿ, ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ ಮಾಡುವಂಥದ್ದು ನಾವು. ಹಾಗಾಗಿ ನನ್ನ ಪರಿಶುದ್ಧ ಭಕ್ತರ ಯೋಚನೆ ನನ್ನಲ್ಲಿ ನೆಲೆಸಿರುತ್ತದೆ. ಅವರ ಬದುಕುಗಳು ಸಂಪೂರ್ಣ ಅರ್ಪಿತವಾಗುತ್ತದೆ. ನೋಡಿ, ಟೋಟಲ್ ಡೆಡಿಕೇಟ್. ನಾನು ಈ ಲೈಫ್, ಪ್ರಭು ಹೇಳ್ತಾರೆ, ಒನ್ ಲೈಫ್ ನೀನು ಅಂದ್ರೆ ಯು ಕ್ಯಾನ್ ಗ್ಯಾಂಬಲ್ ಒನ್ ಲೈಫ್. ಎಂತ ಗ್ಯಾಂಬಲ್? ಸೋ ಮೆನಿ ಲೈಫ್ ಯು ಹ್ಯಾವ್ ಡನ್ ಸೆನ್ಸ್ ಗ್ರಾಟಿಫಿಕೇಶನ್, ಒನ್ ಲೈಫ್ ಗಿವ್ ಟು ಕೃಷ್ಣ. ಪ್ರಭು ಹೇಳ್ತಾರೆ, ಈ ಒಂದು ಲೈಫ್ ನೀನು ಭಗವಂತನ ಸಮರ್ಪಣೆ ಮಾಡು, ನೋಡುವ ಎಂತ ಆಗ್ತದೆ ನೋಡುವ. ನೀನು ಎಷ್ಟೋ ಲೈಫ್ ಬೇರೆ ಬೇರೆ ಹಿಂದೆ ಸುಖಕ್ಕೆ ಮಾಡಿದ್ಯಾ, ಈ ಲೈಫಲ್ಲಿ ನೀನು ಕೃಷ್ಣನಿಗೆ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ನೋಡುವ ಎಂತ ಆಗ್ತದೆ ನೋಡುವ. ಹಾಗಾಗಿ ನನಗೆ ಅರ್ಪಿತವಾಗುತ್ತದೆ ಅವರ ಸಂಪೂರ್ಣ ಬದುಕು, ಮತ್ತು ಪರಸ್ಪರವಾಗಿ ನನ್ನ ವಿಷಯ ತಿಳಿಸಿಕೊಡುತ್ತಾ ಅವ್ರು ಬೇರೆ ಮಾತಾಡೋದಿಲ್ಲ, ಕೃಷ್ಣನ ಬಗ್ಗೆ ಮಾತಾಡುವಂಥದ್ದು. ಕೃಷ್ಣ ಪ್ರಚಾರ ಹೇಗೆ ಮಾಡುವಂಥದ್ದು, ಹೇಗೆ ನಾನು ಹೀಗೆ ಮಾಡುವಂಥ ಅದೇ ಇರ್ತದೆ ಅವರಿಗೆ. ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ನೋಡಿ, ಇದಕ್ಕೆ ನಮಗೆ ಟೇಸ್ಟ್ ಬಿರಬೇಕು. ಹೇಗೆಂದ್ರೆ ಜನರು ನೋಡಿ ಪೊಲಿಟಿಕ್ಸ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ಯಾಕೆಂದ್ರೆ ಅವರಿಗೆ ಟೇಸ್ಟ್ ಉಂಟು ಅದರಲ್ಲಿ. ಕ್ರಿಕೆಟ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ಪಿಕ್ಚರ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ಅವರಿಗೆ ಟೇಸ್ಟ್ ಉಂಟು. ಅದೇ ರೀತಿ ಭಕ್ತನಿಗೆ ಕೂಡ ಟೇಸ್ಟ್ ಉಂಟು. ಯಾವುದು? ಇದರ ಬಗ್ಗೆ ಅವ ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ ರೆಡಿ ಇದ್ದಾನೆ, ಯಾಕಂದ್ರೆ ಅವನಿಗೆ ಟೇಸ್ಟ್ ಉಂಟು. ಈಗ ಈ ಶ್ಲೋಕ, ಓಕೆ, ಒಂದು ನಿಮಿಷ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಾಂ ಯೇನ ಮಾಂ ಉಪಯಾಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ. ನೋಡಿ, ಹೇಗಂದ್ರೆ ನಾವು ಒಂದು ಸ್ಟೆಪ್ ಇಟ್ಟರೆ ಭಗವಂತ 10 ಸ್ಟೆಪ್ ಇಡ್ತೇನೆ. ನಾವು ಕೃಷ್ಣನ ಸೇವೆಗೆ ರೆಡಿ ಇದ್ರೆ ಕೃಷ್ಣ ನಮಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಹೇಗೆಂದ್ರೆ ಈ ಕಾಡಲ್ಲಿ ಹೋಗ್ಲಿಕ್ಕೆ ದಾರಿ ಇರುವುದಿಲ್ಲ, ನಾವು ದಾರಿ ಮಾಡ್ಬೇಕು. ಈಗ ನಾವು ಕೃಷ್ಣನ ಸೇವೆಗೆ ರೆಡಿ ಇದ್ದೇವಂತ ಕೃಷ್ಣನಿಗೆ ಗೊತ್ತಾದ್ರೆ ಕೃಷ್ಣ ನಮಗೆ ದಾರಿ ಮಾಡಿಕೊಡ್ತಾನೆ. ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗ. ನೋಡಿ, ಈಗ ಹೇಗಂದ್ರೆ ಈ ಬುದ್ಧಿ, ಈಗ ಎಲ್ಲರ ಹತ್ರ ಬುದ್ಧಿ ಉಂಟು, ಆದ್ರೆ ಪ್ರಭು ಹೇಳ್ತಾರೆ ಎಂತ ಬುದ್ಧಿ ಇರಬೇಕು? ಬುದ್ಧಿ ಚುರುಕಿರ್ಬೇಕು. ಚುರುಕು ಅಂದ್ರೆ ಆಧ್ಯಾತ್ಮಿಕ ಕಡೆಗೆ ಇರ್ಬೇಕು. ಆದ್ರೆ ಆಧ್ಯಾತ್ಮಿಕ ಕಡೆಗೆ ನಮ್ಮ ಈ ಚುರುಕಾಗ್ಬೇಕಿದ್ರೆ ಎಂತ ಮಾಡ್ಬೇಕು? ನಾವು ಅದಕ್ಕೆ ನಾವು ಸೇವೆ ಮಾಡಬೇಕು. ಸೇವೆ ಮಾಡಿ 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 ಅಂತ ಆಗ್ತದೆ, ಕೃಷ್ಣ ನಮ್ಮ ಬುದ್ಧಿಯನ್ನು ಚುರುಕು ಮಾಡ್ತಾನೆ. ಅಗತ್ಯ ಬುದ್ಧಿಯೋಗ ನಾನು ಕೊಡುತ್ತೇನೆ. ಇಲ್ಲಿ ಧ್ರುವ ಮಹಾರಾಜ್ ಇದ್ದಾನೆ, ಧ್ರುವ ಮಹಾರಾಜ್ ಬಗ್ಗೆ ಹೇಳ್ತೇನೆ. ನೋಡಿ, ಧ್ರುವ ಮಹಾರಾಜ್
ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ ತಂದೆಯ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾನೆ. ತಂದೆಯ ಹೆಸರು ಉತ್ತಾನಪಾದ. ಅಲ್ಲಿ ಅವನ ತೊಡೆಯಲ್ಲಿ ಅವನ ಇನ್ನೊಬ್ಬ ಮಗ ಉತ್ತಮ ಇರ್ತಾನೆ. ಧ್ರುವ ಮಹಾರಾಜ್ ಹೋಗ್ತಾನೆ ಕೂತ್ಕೊಳ್ಳಿಕ್ಕೆ ಅಂತ. ಆಗ ಉತ್ತಮ ತಾಯಿ ನಿಲ್ಲಿಸ್ತಾಳೆ. ಅವಳು ಹೇಳ್ತಾಳೆ, ನಿನಗೆ ಈ ಜನ್ಮದಲ್ಲಿ ಅಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ನೀನ್ ನೆಕ್ಸ್ಟ್ ಲೈಫಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ನಿನಗೆ ಆ ಚಾನ್ಸ್ ಸಿಗುವಂಥದ್ದು. 5 ವರ್ಷದ ಬಾಲಕ, ಅವನಿಗೆ ಬೇಜಾರಾಗ್ತದೆ. ಇಮಿಡಿಯೇಟ್ ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೋಗಿ ಹೇಳ್ತಾನೆ, ನನಗೆ ನ್ಯಾಯ ಬೇಕು. ಯಾಕೆ, ಎಂತಾಯ್ತು? ನಾನು ಆ ತಂದೆಯ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋದೆ, ಆಗ ಉತ್ತಮನ ತಾಯಿ ನಾನು ಬಿಡ್ಲಿಲ್ಲ. ಅದಕ್ಕೆ ಧ್ರುವನ ತಾಯಿ ಹೇಳ್ತಾಳೆ, ಏನ್ ಮಾಡುವಂಥದ್ದು, ನಿನ್ನ ತಂದೆಗೆ ಅವಳ ಮೇಲೆ ಜಾಸ್ತಿ ಮೋಹ. ಏನ್ ಮಾಡ್ಲಿಕ್ಕೆ, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನು ಕೂಗೋದು ಬೇಡ, ನನಗೆ ನ್ಯಾಯ ಬೇಕು. ಯಾರು ಕೊಡ್ತಾರೆ ನ್ಯಾಯ? ಅದಕ್ಕೆ ನ್ಯಾಯ ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ನಾರಾಯಣ ಕಾಡಲ್ಲಿದ್ದಾನೆ. ಸೀದಾ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ಯಾಕಂದ್ರೆ ಆ ಕ್ಷತ್ರಿಯ ರಕ್ತ ಕುದೀತಾ ಉಂಟು. ಸೀದಾ ಕಾಡಿಗೆ ಹೋಗುವಾಗ ಅಲ್ಲಿ ಬಿಟ್ವೀನ್ ನಾರದ ಮುನಿ ಸಿಗ್ತಾರೆ, ಧ್ರುವನ ಗುರು. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಧ್ರುವನ ಲಕ್ ಎಲ್ಲಿ ಚೇಂಜ್ ಆಯ್ತಾ ಅಂದ್ರೆ ಅವನಿಗೆ ಸರಿಯಾದ ಬೊನಾಫೈಡ್ ಗುರು ಸಿಕ್ಕಿದಂತೆ. ಅದೇ ರೀತಿ ನಮ್ಗೆ ಕೂಡ ನಮ್ಮ ಹೋಲ್ ಎಂತ ಹೇಳುವಂಥದ್ದು, ನಮ್ಮ ಈ ಅದೃಷ್ಟ ಎಂತಂದ್ರೆ ನಮಗೆ ಸರಿಯಾದ ಬೊನಾಫೈಡ್ ಪ್ರಭುಪಾದ ಅಂತ ಆಚಾರ್ಯರು ಸಿಕ್ಕಿದ್ದಾರೆ. ಇದು ನಮ್ಮ ಅದೃಷ್ಟ. ಅದೇ ಪ್ರಭುಪಾದ ಹೇಳ್ತಾರೆ, ಧ್ರುವನ ಈ ಲಕ್ ಫ್ಯಾಕ್ಟರ್ ಬದಲಾಯ್ತು. ಇಲ್ಲಿ ಅವನಿಗೆ ನಾರದ ಮುನಿ ಸಿಕ್ಕಿದ್ರು. ನಾರದ ಮುನಿಗೆ ಹೇಳುವಂಥದ್ದು, ಧ್ರುವ ನೀನು ಎಲ್ಲಿ ಹೋಗ್ತಾ ಇದೀಯಾ? ನಾನು ಕಾಡಿಗೆ. ಯಾಕೆ? ನಾರಾಯಣ ಕಾಣ್ಲಿಕ್ಕೆ. ಅದಕ್ಕೆ ನಾರದ ಮುನಿ ಹೇಳ್ತಾರೆ, ನೀನು ಅವಿಪಕ್ವ ಅಂದ್ರೆ ಹಣ್ಣಾಗದವ. ನೀನು ಕುಯೋಗಿ, ನೀನು ಯೋಗಿ ಅಲ್ಲ. ಧ್ರುವ ಹೇಳ್ತಾನೆ, ನನಗೆ ನೋಡ್ಲೇಬೇಕು, ನನಗೆ ಹೋಗ್ಲೇಬೇಕು ಕಾಡಿಗೆ. ಹಾಗಾಗಿ ಇದು ಟೆಸ್ಟ್ ಮಾಡಿದೆ. ಗುರು ಯಾವಾಗ ಬಂದು ನಮ್ಮನ್ನು ಟೆಸ್ಟ್ ಮಾಡ್ತಾರೆ, ಇವನಿಗೆ ಎಷ್ಟು ಆಸಕ್ತಿ ಉಂಟು, ಕೃಷ್ಣನ ಸೇವೆಗೆ ಇವನಿಗೆ ಎಷ್ಟು ಆಸಕ್ತಿ ಉಂಟು. ನಮ್ಗೆ ಬೆನ್ನಿಗೆ ಟೆಸ್ಟ್ ಸಿಗ್ತದೆ, ಭಗವಂತ ನಮ್ಗೆ ಕೊಡ್ತಾ ಇರ್ತಾನೆ. ಅದೇ ರೀತಿ ಟೆಸ್ಟ್ ಮಾಡ್ಲಿಕ್ಕೆ ನಾರದ ಮುನಿಯಲ್ಲಿ ಬಂದದ್ದು. ನಾರದ ಮುನಿ ಡಿಸೈಡ್ ಮಾಡಿದೆ, ಎಸ್ ನನ್ನ ಟೆಸ್ಟ್ ಅಲ್ಲಿ ಪಾಸ್. ಮತ್ತೆ ನಾರದ ಮುನಿ ಮಂತ್ರ ಹೇಳ್ತಾರೆ, ಓಂ ನಮೋ ಭಗವತೆ ವಾಸುದೇವ. ಆ ಮಂತ್ರ ಇಟ್ಕೊಂಡು ಹೋಗ್ತಾನೆ. ಮತ್ತೆ 6 ತಿಂಗಳು ಕಠಿಣ ತಪಸ್ಸು ಮಾಡ್ತಾನೆ. ಮತ್ತೆ ನಾರಾಯಣನ ದರ್ಶನ ಆಗ್ತದೆ. ಈಗ ಇದಕ್ಕೆ ಒಂದು ಶ್ಲೋಕ ಉಂಟು, ಆ ಶ್ಲೋಕ ಹೇಳ್ತಾನೆ. ಸ್ಥಾನಾಭಿಲಾಷಿ ತಪಸಿ ಸ್ಥಿತೋ ಅಹಂ ತ್ವಾಂ ಪ್ರಾಪ್ತಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಾಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂನ ಯಾಚೆ. ಎಂತ ಹೇಳುವಂಥದ್ದು ಇಲ್ಲಿ ಧ್ರುವ ಮಹಾರಾಜ್ ಹೇಳುವಂಥದ್ದು, ಯಾವಾಗ ನಾರಾಯಣ ಬಂದವನಿಗೆ ಈ ಕೈಗೆ ತಲೆಗೆ ಕೈ ಇಡ್ತಾನೆ, ಹಾಗೆ ಹೇಳುವಂಥದ್ದು, ನಾನು ತಂದೆಗಿಂತ ದೊಡ್ಡ ರಾಜ ಬೇಕಂತ ನಾನು ಇಲ್ಲಿ ಬಂದೆ. ಆ ಭೌತಿಕ ಇಚ್ಛೆಯನ್ನು ನೋಡಿಕೊಂಡು ಬಂದೆ ಇಲ್ಲಿಗೆ. ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೇವೆ, ಭೌತಿಕ ಇಚ್ಛೆ. ಇವ್ ಹೇಳ್ತಾನೆ ಧ್ರುವ ಮಹಾರಾಜ್, ತಂದೆಗಿಂತ ದೊಡ್ಡ ರಾಜ ಬೇಕಂತ ಇಲ್ಲಿಗೆ ಬಂದೆ. ಇದಕ್ಕೆ ನಾನು ಕಠಿಣ ತಪಸ್ಸು ಮಾಡಿದೆ, 1.5 ಕಾಲಲ್ಲಿ 6 ತಿಂಗಳು ನಿಂತೆಲ್ಲ ತಪಸ್ಸು ಮಾಡಿದೆ ಅಂತ ಹೇಳ್ತಾನೆ. ಈಗ ನೀನು ನನ್ನ ಎದುರು ಇದ್ದೀಯಾ, ನೀನು ದೇವತೆಗಳಾಗ್ಲಿ ಮಹರ್ಷಿಗಳಿಗೆ, ನಮ್ಮ ವಿದುಸುರಾಗಣೆ, ಅವರಿಗೂ ಕೂಡ ನೀನು ಸಿಗುವುದು ಕಷ್ಟ. ನಾನೊಂದು ಗಾಜಿನ ತುಂಡಿಗೆ ಬಂದೆ, ಈಗ ನನಗೆ ವಜ್ರ ಸಿಕ್ಕಿದೆ. ನಾನು ಟೋಟಲಿ ಸ್ಯಾಟಿಸ್ಫೈಡ್, ನನಗೆ ಯಾವ ವರವೂ ಬೇಡ. ಹೋಗುವಾಗ ಧ್ರುವ ಮಹಾರಾಜ್ ತಲೆಯನ್ನು ಕೆಳಗೆ ಮಾಡಿ ನಾಚಿಕೆಯಲ್ಲಿ ಹೋದಂತೆ ಮನೆಗೆ ಹೋಗುವಾಗ, ಅವನ ರಾಜ್ಯಕ್ಕೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಒಮ್ಮೆ ನಾವು ಕೃಷ್ಣನನ್ನು ನೋಡಿದ್ರೆ ಮತ್ತೆ ನಮ್ಗೆ ಯಾವುದೇ ಭೌತಿಕ ಇಚ್ಛೆ ಬೇಡ ಅಂತ ಆಗ್ತದೆ. ಇದು ಇದಕ್ಕೆ ಎಕ್ಸಾಂಪಲ್. ಎಸ್, ನೆಕ್ಸ್ಟ್ ಶ್ಲೋಕ ಹೋಗುವ. ಶ್ಲೋಕ 11. ತೇಷಾಮೇವಾನುಕಂಪಾರ್ಥಂ ಅಜ್ಞಾನಜಂ ತಮಃ ನಾಶಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನ ದೀಪದ ಬೆಳಕಿಂದ ಅಜ್ಞಾನ ಕತ್ತಲನ್ನು ನಾಶ ಮಾಡುತ್ತೇನೆ. ನೋಡಿ, ಈ ಶ್ಲೋಕ
ಎಂತಂದ್ರೆ ಎಜುಕೇಟೆಡ್. ಈ ಶ್ಲೋಕ ಅನ್ಎಜುಕೇಟೆಡ್. ಈಗ ಯಾರಿಗೆಲ್ಲ ಇಲ್ಲಿ ಈ ಶ್ಲೋಕ ಈಗ ಕನಕದಾಸರು ಮತ್ತೆ ಇಲ್ಲಿ ಶ್ರೀರಂಗಮಲ್ಲಿ ಬ್ರಾಹ್ಮಣ, ಇದು ಎಕ್ಸಾಂಪಲ್ ಕೊಡ್ಬೋದು. ಆ ಬ್ರಾಹ್ಮಣನಿಗೆ ಎಂತ ಓದ್ಲಿಕ್ಕೆ ಗೊತ್ತಿರಲಿಲ್ಲ, ಆದ್ರೆ ಅವನಿಗೆ ಕೃಷ್ಣ ನೋಡುವಾಗ ಅವನಿಗೆ ಕೂಗ್ಲಿಕ್ಕೆ ಬಂತು. ಚೇತಮ್ಮ ಹೇಳ್ತಾರೆ, ನೀನು ಓದುವುದಾಗತ್ತಿಲ್ಲ, ನಿನ್ಗೆ ಫಿಲಾಸಫಿ ಗೊತ್ತಾಯ್ತು. ಅದು ಕನಕದಾಸರು. ಕನಕದಾಸ ಅಂತ ಹೇಳುವಂಥದ್ದು ಉಡುಪಿಯಲ್ಲಿ. ಬಾಗಿಲನ್ನು ತೆರೆದೋ ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದೋ ಟಾಯ್ ಟಾಯ್ 3 ಬಾಗಿಲು ಓಪನ್ ಆಗಿ ಕನಕನ ಕಿಂಡಿಯಿಂದ. ಹಾಗಾಗಿ ಕೃಷ್ಣ ಎಂತ ಮಾಡ್ತಾನೆ, ಅದಕ್ಕೆ ಹೇಳುವ ನಮ್ಮ ಮೆಟೀರಿಯಲ್ ಎಜುಕೇಶನ್ ಅಗತ್ಯ ಇಲ್ಲ ಕೃಷ್ಣನ ಸಾಕ್ಷಾತ್ಕಾರ ಆಗ್ಲಿಕ್ಕೆ. ಕೃಷ್ಣ ಎಂತ ಮಾಡ್ತಾನೆ, ಅವನ ಹೃದಯಗಳಲ್ಲಿದ್ದು ಜ್ಞಾನ ದೀಪದ ಬೆಳಕಿನಿಂದ ಅಜ್ಞಾನಕತನನ್ನು ನಾಶ ಮಾಡ್ತಾನೆ. ಅಜ್ಞಾನಕತನನ್ನು ನಾಶ ಮಾಡ್ತಾನೆ. ಯಾರಿಗೆ? ಯಾರು ಕೃಷ್ಣನಿಗೆ ಮುಡಿಪಾಗಿ ಇಟ್ಟಿದ್ದಾರೆ, ಅವ ಎಜುಕೇಶನ್ ಇಲ್ಲದವ ಕೂಡ ಆಗಿರ್ಬೋದು. ಅದು ಕೃಷ್ಣ ಒಳಗಿಂದ ಆ ಸೆಲ್ಫ್ ಅಂತಂದ್ರೆ ರಿಯಲೈಸೇಷನ್ ಕೊಡ್ತಾನೆ. ಕೃಷ್ಣ ಮಾಡ್ತಾನೆ ವ್ಯವಸ್ಥೆ. ಎಸ್. ಈಗ ಶ್ಲೋಕ 12-13. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೂಂ ಆವು ಸ್ವಾಂ ಋಷ ಸರ್ವೇ ದೇವರ್ಷಿ ನಾರದ ಸದಾ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಭವಿಷ್ಯಮೇ. ಅರ್ಜುನ ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವರ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ. ಅಂದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋಗುವಾಗ ನಾವು ಕೇಳುವುದು ಅಂತ, ನನ್ನ ಮಗನಿಗೆ ಒಳ್ಳೇದು ಮಾಡು, ನನ್ನ ಮಗಳಿಗೆ ಒಳ್ಳೇದು ಮಾಡು, ನನ್ನ ಗಂಡನಿಗೆ ಒಳ್ಳೇದು ಮಾಡು, ನನ್ನ ತಂದೆಗೆ ಒಳ್ಳೇದು ಮಾಡು, ನನ್ನ ತಾಯಿಗೆ ಒಳ್ಳೇದು ಮಾಡು, ಅವರಿಗೆ ಒಳ್ಳೇದು ಮಾಡು, ತಂಗಿಗೆ ಒಳ್ಳೇದು ಮಾಡು, ತಮ್ಮನಿಗೆ ಒಳ್ಳೇದು ಮಾಡು, ಅಕ್ಕನಿಗೆ ಒಳ್ಳೇದು ಮಾಡು, ಇದು ಮಾಡು, ನನಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಇದು ಕೊಡು, ಇದು ಕೊಡು, ಇದು ಕೊಡು. ಪ್ರಭುಪಾದ ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗುವಾಗ ದೇವರು ಕೃಷ್ಣ ಹೀಗೆ ಹೇಳ್ತಾನಂತೆ, ಶ್ಯಾ ಇನ್ನೊಮ್ಮೆ ಇವ ಬಂದ ಮಾರ ಇಲ್ಲಿ ಶ್ಯಾ ಹೀಗೆ ಮಾಡ್ತಾನಂತೆ ಕೃಷ್ಣ. ಯಾಕೆ? ನಾವು ಕೇಳುವುದಿದೆ, ಅದು ಕಿರಿಕಿ ಇರಿಟೇಷನ್ ಆಗ್ತದೆ. ನಾವು ದೇವಸ್ಥಾನಕ್ಕೆ ಹೋಗುವಾಗ ದೇವರಿಗೆ ಇರಿಟೇಷನ್ ಆಗ್ತದೆ. ಯಾಕೆ ನಾವು ಕೇಳುವುದಿದೆ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಅಬ್ಬಾ, ಎಷ್ಟು ಲಿಸ್ಟ್ ನಮ್ದು. ತುಳುವಲ್ಲಿ ಹೇಳ್ತಾರೆ, ಮಂಡೆ ಬೆಚ್ಚ ಹಾಕೋಣ ಮಾರಿ ಶಾ ಇನ್ನು ಬತ್ತೇನ ಮಂಡೆ ಬೆಚ್ಚ ಹಾಕೋಣ ಅಂತ ಹೇಳ್ತಾರೆ. ಅಂದ್ರೆ ತಲೆನೋವು, ವಾಹ್ ಕಿರಿಕಿರಿ ಆಗ್ತದೆ ಮಾರಿ, ಇವು ಬನ್ನ ಶಾ ಕಿರಿಕಿರಿ. ಅದು ನಾವು ಹೋಗುವಾಗ ಹಾಗೆ ಆಗ್ತದೆ ಭಗವಂತನಿಗೆ. ಯಾಕೆ? ನಾವು ಕೇಳುವಂಥದ್ದು ಇದೆ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ನಮ್ಮ ತಲೆಯಲ್ಲಿರುವುದು ಅದೇ. ತಾಯಿ ಮತ್ತೆ ತಮ್ಮ, ಅಣ್ಣ, ಅಕ್ಕ, ಗಂಡ, ಮಕ್ಕಳು, ಮತ್ತೆ ಇದೇ ಇರುವಂಥದ್ದು. ಸ್ವಲ್ಪ ಎಕ್ಸ್ಟೆಂಡ್ ಆಗ್ತದೆ, ಫ್ರೆಂಡ್ಸ್, ಇದೆಲ್ಲ ಇರ್ತದೆ. ಕೇಳುವಂಥದ್ದು ಅದೇ. ಅವರಿಗೆ ಇದು ಕೂಡ ಪ್ರಭುಪಾದ ಹೇಳ್ತಾರೆ, ಕಷ್ಟ ಕೇಳಿ ಬರ್ತದ? ಕೇಳದೆ ಬರ್ತದೆ. ಸುಖ ಕೂಡ ಕೇಳದೆ ಬರ್ತದೆ. ಸುಖಕ್ಕೆ ನಾವು ಕೇಳಬೇಕಂತಿಲ್ಲ ಭಗವಂತನ ಹತ್ರ. ಆದ್ರೆ ಪ್ರಾರ್ಥನೆಯಲ್ಲಿ ಪ್ರೊಸೆಸ್ ಉಂಟು. ಎಂತ ಪ್ರೊಸೆಸ್? ಫಸ್ಟಿಗೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಭಗವಂತನ ನಾವು ಗ್ಲೋರಿಫೈ ಮಾಡ್ಬೇಕಂತೆ, ಹೊಗಳ್ಬೇಕಂತೆ. ಈಗ ನೋಡಿ, ಅರ್ಜುನ ಹೊಗಳ್ತಾ ಇದ್ದಾನೆ, ಪರಮಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ಇದು ಹೊಗಳುವಂಥದ್ದು. ಭಗವಂತ ಹೊಗಳ್ಬೇಕು, ನಾವು ಗ್ಲೋರಿಫೈ ಮಾಡ್ಬೇಕು. ಎರಡನೇದು ಅಂತ, ಎರಡನೇದು ಕೃತಜ್ಞ ಭಾವ. ಭಗವಂತ, ನನಗೆ ನೀನು ನನ್ನ ಅರ್ಹತೆಗಿಂತ ಜಾಸ್ತಿ ಕೊಟ್ಟಿದ್ಯಾ. ನಾನು ಆಕ್ಚುಲಿ ಇದಕ್ಕೆ ಅರ್ಹನಲ್ಲ, ನನಗೆ ಜಾಸ್ತಿ ಕೊಟ್ಟಿದ್ಯಾ. ಈ ರೀತಿ ನಾವು ಗ್ರಾಟಿಟ್ಯೂಡ್, ಕೃತಜ್ಞ ಭಾವ. ಮೂರನೇ ನಾವು ಕ್ಷಮೆ ಕೇಳ್ಬೇಕಂತೆ ಭಗವಂತನ. ಭಗವಂತ, ನಾನು ಈ ಲೈಫಲ್ಲಿ ನನ್ನ ಹಿಂದಿನ ಎಷ್ಟೋ ಕೋಟಿ ಲೈಫ್ ತೆಗೆದ್ರೆ ನಾನು ತುಂಬಾ ತಪ್ಪು ಮಾಡಿದ್ದೇನೆ ಕೃಷ್ಣ. ನಾನು ಗೊತ್ತಿತ್ತು ಗೊತ್ತಿಲ್ಲದೆ ತುಂಬಾ ಮಾಡಿದ್ದೇನೆ ಕೃಷ್ಣ ತಪ್ಪು, ನನ್ನ ತಪ್ಪಿಗೆಲ್ಲ ಕ್ಷಮಿಸು ಅಂತ ಕೇಳ್ಬೇಕಂತೆ. ಮತ್ತೆ ನಾಲ್ಕನೇ ನಾವು ಕೇಳ್ಬೇಕು, ಕೃಷ್ಣ ನನಗೆ ಭಕ್ತಿ ಸೇವೆಯಲ್ಲಿ ಹೇಗೆ ಪ್ರೋಗ್ರೆಸ್ ಮಾಡೋದು ನನಗೆ ನೀನು ದಾರಿ ತೋರಿಸು. ಬೇಡ ಕೇಳೋದು ಅಲ್ಲ, ಇದು ಪ್ರಾರ್ಥನೆ. ಆದ್ರೆ ನಾವು ಪ್ರಾರ್ಥನೆ ಎಂತ ಮಾಡುವಂಥದ್ದು? ಅದೇ ಕೃಷ್ಣನಿಗೆ ಟೆನ್ಷನ್ ಆಗುವಂಥದ್ದು. ಬರುವಾಗ ಶ್ಯಾ ಇನ್ನೊಮ್ಮೆ ಬಂದ ಮಾರ ಶ್ಯಾ ಈ ರೀತಿ ಕಿರಿಕಿರಿ ಆಗ್ತದೆ ಅವನಿಗೆ.
ಹೀಗೆ ಆಗಬಾರ್ದು. ಆದ್ರೆ ಪ್ರಭುಪಾದ ಹೇಳ್ತಾರೆ ಲಾಸ್ಟ್ಗೆ, ಇದನ್ನು ಹೇಳಿದ ಮೇಲೆ ಪ್ರಭುಪಾದ ಹೇಳುವಂಥದ್ದು, ಕಲಿಯುಗಕ್ಕೆ ಸಿಂಪಲ್ ಪ್ರಾರ್ಥನೆ ಅಂತ ದೇವಸ್ಥಾನಕ್ಕೆ ಹೋದ್ರೆ ಯಾವುದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದನ್ನು ಹೇಳಿದ್ರೆ ಸಾಕಂದ್ರೆ. ಯಾಕೆ? ಹರೇ ಅಂದ್ರೆ ರಾಧಾರಾಣಿ. ಹರೇ ಕೃಷ್ಣ ಮಂತ್ರದ ಅರ್ಥ ಅಂತಂದ್ರೆ, ಓ ರಾಧಾರಾಣಿ ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ, ಕೃಷ್ಣನ ಟೆಂಪಲ್ಗೆ ಹೋಗಿ ನಾವು ಕೃಷ್ಣ ಎದುರು ಹರೇ ಕೃಷ್ಣ ಮಂತ್ರ ಹೇಳಿದ್ರೆ ಅದು ಬೆಸ್ಟ್ ಪ್ರಾರ್ಥನೆ ಅಂತಾರೆ. ಅದಕ್ಕಿಂತ ದೊಡ್ಡ ಪ್ರಾರ್ಥನೆ ಇಲ್ಲ. ಹಾಗಾಗಿ ನಾವು ಇದನ್ನು ಮಾಡ್ಬೇಕು. ಅರ್ಜುನ ಇದನ್ನು ಮಾಡ್ತಾ ಇದ್ದಾನೆ ನೋಡಿ. ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ ಅಸಿತ ದೇವನ ಮತ್ತು ವ್ಯಾಸನ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸ್ತಾರೆ. ನೋಡಿ, ಅರ್ಜುನ ಶುದ್ಧ ಭಕ್ತ ಆದ್ರೂ ಕೂಡ ನೋಡಿ ಪ್ರಿವಿಯಸ್ ಆಚಾರ್ಯರಿಗೆ ಅಲ್ಲಿ ಮರ್ಯಾದೆ ಕೊಡ್ತಾ ಇದ್ದಾನೆ. ಎಟಿಕೇಟ್ ವೈಸ್ ಇದು ಎಟಿಕೇಟ್ ಅದು. ನಾರದ ಆಸಿತ ದೇವಲ ವ್ಯಾಸರು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸ್ತಾರೆ. ಈಗ ನೀನು ಕೂಡ ಇದನ್ನು ಹೇಳುತ್ತಿದ್ಯಾ? ಎಸ್, ನಂದು ಇನ್ನೊಂದು ಮಾತಿಲ್ಲ. ನಾವು ಈ ರೀತಿ ಕನ್ಕ್ಲೂಷನ್ ಬರ್ಬೇಕು. ಪ್ರಭು ಹೇಳ್ತಾರೆ, ಗುರು ಸಾಧು ಶಾಸ್ತ್ರ ತ್ರಿನೋಕೆ ಏಕಿ ವಾಕ್ಯ. ಗುರು ಹೇಳ್ತಿದ್ದಾನೆ, ಪ್ರೀವಿಯಸ್ ಸಾಧುಗಳು ಆಚಾರ್ಯರು ಹೇಳ್ತಾ ಇದ್ದಾರೆ, ಶಾಸ್ತ್ರ ಹೇಳ್ತಾ ಉಂಟು, ಒಪ್ಪುವಂಥದ್ದು. ಆದ್ರೆ ನಾವು ಒಪ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ನಾವು ಇದನ್ನು 100 ಬಾರಿ ಕ್ಲಾಸ್ ಕೇಳಿದ್ರು ಕೂಡ ನಮಗೆ ಒಪ್ಪಿಗೆ ಬರುವುದಿಲ್ಲ. ಭಗವಂತನ ಮೇಲೆ ನಮಗೆ ಈ ರೀತಿ ಸುಲಭದಲ್ಲಿ ಬರುವುದಿಲ್ಲ. ನಾವು ಒಪ್ಪುವುದು ಕೂಡ ಇಲ್ಲ ಭಗವಂತನ. ಭಗವಂತ ಹೇಳಿದ್ದಾನೆ, ಮತ್ತೆ ಕೂಡ ನಾವು ಒಪ್ಪುವುದಿಲ್ಲ. ಯಾಕೆ ಅಂದ್ರೆ ಕೃಷ್ಣ ಸುಲಭದಲ್ಲಿ ಅರ್ಥವಾಗುವುದಿಲ್ಲ. ಆ ಕೃಪೆ ಬೇಕು, ಕೃಪೆಯಿಂದ ಅರ್ಥವಾಗುವಂತ. ಎಸ್, ಶ್ಲೋಕ 14. ಸರ್ವಮೇತದೃತ ಮನ್ಯೆ ಯನ್ಮಾ ವದಶೇಷವ ನೈತೆ ಭಗವಾನ್ ವ್ಯಕ್ತಿಂ ವಿದು ದೇವನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವನ್ನು ಸಂಪೂರ್ಣ ಒಪ್ಪಿಕೊಳ್ಳುತ್ತೇನೆ. ನೋಡಿ, ಶುದ್ಧ ಭಕ್ತರು ಒಪ್ಪಿಕೊಳ್ತಾರೆ ಇಮಿಡಿಯೇಟ್. ಅದು ನಾವು ಹೇಳ್ತಾ ಇದ್ದಾರೆ, ಹೇಳಿ ಅಪ್ಪ. ನಮ್ಗೆ ಈಗ ಕೂಡ ಮೈಂಡಲ್ಲಿ ಡ್ಯುಯಾಲಿಟಿ ಉಂಟು. ಅಂದ್ರೆ ಕ್ಲಾಸ್ ಆಗುವ ನಮ್ಗೆ ಅದು ಒಪ್ಪುವ ಅಂತ ಆಗ್ತದೆ. ಇವರು ಹೇಳ್ತಾ ಇದ್ದಾರೆ, ಮತ್ತೆ ನಾವು ಮರೆತು ಬಿಡ್ತೇವೆ ಅದನ್ನು. ಹಾಗೆ ಅದಕ್ಕೆ ಇಲ್ಲಿ ಅರ್ಜುನ ಎಂತ ಮಾಡ್ತಿದ್ದಾನೆ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವನ್ನು ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾದ ದಾನವರು ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲ್ಲ. ಶ್ಲೋಕ 15. ಸ್ವಯಂ ಏವಾತ್ಮನ ಆತ್ಮಾನಂ ವೇತ್ತತ್ವಾಂ ಪುರುಷೋತ್ತಮ ಭೂತಭಾವೇನ ಭೂತೇಶು ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯ ವಾಸವಾಗಿ ನಿನ್ನ ಅಂತರಂಗದಿಂದ ನೀನೊಬ್ಬ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಅಂದ್ರೆ ಇಲ್ಲಿ ಕೂಡ ಹೊಗಳ್ತಾ ಇದ್ದಾನೆ. ಮತ್ತೆ ಎಂತ ಹೇಳ್ತಾನೆ, ನಿನ್ನನ್ನು ಬೇರೆ ಯಾರಿಗೂ ಅರ್ಥ ಮಾಡ್ಲಿಕ್ಕೆ ಆಗಲ್ಲ, ನಿನ್ಗೆ ಮಾತ್ರ ಆಗುವಂಥದ್ದು. ಎಸ್, ಶ್ಲೋಕ 17, 18. ಎಸ್, ಕಥಂ ವಿದ್ಯಾಮಹಾಂ ಯೋಗಿ ತ್ವಾಂ ಸದಾ ಪರಿಚಿಂತಯಾತ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋ ಅಸಿ ಭಗವಾನ್ ಮಯ. ಕೃಷ್ಣನೇ ಪರಮಯೋಗಿ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವನ ಪರಮಪುರುಷನೇ, ಯಾವ ರೂಪಗಳು ನಿನ್ನನ್ನು ಸ್ಮರಿಸಬೇಕು ಅಂದ್ರೆ ನಿನ್ನನ್ನು ಹೇಗೆ ನಾನು ಸ್ಮರಿಸುವಂಥದ್ದು. ಶ್ಲೋಕ 18. ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ ಈ ಶೃಣ್ವತೋ ನಾಸಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದು ನನಗೆ ಅನಿಸುವುದಿಲ್ಲ. ಮತ್ತೆ ಹೇಳು ಅಂದ್ರೆ ಅವನಿಗೆ ಟೇಸ್ಟ್ ಉಂಟು, ನಮ್ಗೆ ಆಗಿಲ್ಲ. ನಾವೀಗ ಟೈಮ್ ನೋಡ್ತಾ ಇದ್ದೇವೆ. ಟೈಮ್ ಆದ್ಮೇಲೆ ನಾವು ಮುಕ್ತಾಯ. ಅಂದ್ರೆ ಯಾವಾಗ ಇದು ನಿಲ್ಲಿಲ್ಲ, ಇವರು ಹೇಳ್ತಾ ಇದ್ದಾರೆ ಅಪ್ಪ ಹಬ್ಬ, ಈಗ ನಮ್ಗೆ ಟೇಸ್ಟ್ ಇಲ್ಲ. ಆದ್ರೆ ಇವಾಗೆಲ್ಲ ನಂಗೆ ಕೇಳು ಸಾಕು, ಮತ್ತೆ ಹೇಳು ಕೃಷ್ಣ, ಹೇಳು ಹೇಳು. ಶುದ್ಧ ಭಕ್ತರಾಗೆ ಅವ್ರಿಗೆ ಕೇಳ್ತಾ ಇರ್ಬೇಕು ಎಂದು ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತು ಅದು ಒಂದು ಸವಿಯಬೇಕು ಎನಿಸುತ್ತದೆ. ರುಚಿ ಇರಬೇಕು. ರುಚಿ ಇದ್ರೆ ನಮ್ಗೆ ಇದರಲ್ಲಿ ತುಂಬಾ ಆನಂದ ಸಿಗ್ತದೆ, ತುಂಬಾ ಸಿಗ್ತದೆ. ಶ್ಲೋಕ 19. ಶ್ರೀ ಭಗವಾನ್ ವಾಚ ಹಂತದೆ ಕಥಯಿಷ್ಯಾಮಿ ದಿವ್ಯೈಯಾತ್ಮ ವಿಭೂತಯ ಪ್ರದಾಂತ್ಯ ಕುರು ಶ್ರೇಷ್ಠ ನಾಸ್ತಿ ಅಂತೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮೇಶ್ವರನು ಹೀಗೆ ನಾನು ಆಗಲೇ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದ್ರಿಂದ ಪ್ರಧಾನವಾದ ಮಾತ್ರ ಹೇಳುತ್ತೇನೆ. ತುಂಬಾ ಉಂಟು, ಆದ್ರೆ ನಿಮಗೆ ಮೈನ್ ಹೇಳ್ತಾ ಇದ್ದೇನೆ ಅಷ್ಟೇ. ನೋಡಿ, ಗ್ರಾಫ್ ಅಲ್ಲಿ ಕೊಟ್ಟಿದ್ದೇವೆ. ಎಸ್, ಇದನ್ನು ಸ್ವಲ್ಪ ಫಾಸ್ಟ್ ಮಾಡ್ತೇನೆ. ಕೃಷ್ಣ ಹೇಳುವಂಥದ್ದು, ಆದಿತ್ಯದಲ್ಲಿ ನಾನು ವಿಷ್ಣು, ಬೆಳಕಿನಲ್ಲಿ ನಾನು ಸೂರ್ಯ, ಮಾರುತದಲ್ಲಿ ನಾನು ಮರೀಚ, ನಕ್ಷತ್ರ ನಾನು ಚಂದ್ರ, ವೇದಗಳಲ್ಲಿ ಸಾಮ, ದೇವತೆಗಳು ನಾನು ಇಂದ್ರ,
ಇಂದ್ರಿಯಗಳನ್ನು ಮನಸ್ಸು, ಚೇತನ ಜೀವಿಗಳನ್ನ ಚೇತನ, ರುದ್ರಗಳನ್ನ ಶಿವ, ಯಕ್ಷ ಮತ್ತು ರಾಕ್ಷಸಗಳನ್ನ ಕುಬೇರ, ಪುರೋಹಿತರನ್ನ ಬೃಹಸ್ಪತಿ, ಸೇನಾಧಿಪತಿಗಳನ್ನ ಸ್ಕಂದ, ಸರಸುಗಳನ್ನ ಸಮುದ್ರ, ಮಹರ್ಷಿಗಳನ್ನ ಭೃಗು, ಕಂಬನಗಳನ್ನ ಓಂ, ಯಜ್ಞದಲ್ಲಿನ ಜಪಯಜ್ಞ, ಅದು ನೋಡಿ ಅದಕ್ಕೆ ನಾವು ಜಪ ಮಾಡಬೇಕು, ಕೃಷ್ಣ ಹೇಳಿದ್ದಾನೆ. ಚಲಿಸಿದ ವಸ್ತುಗಳನ್ನು ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವಥ, ಋಷಿಗಳನ್ನ ನಾರದ, ಗಂಧರ್ವಗಳನ್ನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ಕಪಿಲ ಮುನಿ, ಕುದುರೆಗಳನ್ನು ಉಚ್ಚ ಹೇಶವ, ಓಕೆ, ಐರಾವತನನ್ನು ಗಜೇಂದ್ರನ ಐರಾವತ. ಓಕೆ, ನೆಕ್ಸ್ಟ್ ಮನುಷ್ಯರನ್ನು ರಾಜ, ಆಯುಧಗಳನ್ನು ವಜ್ರ, ಗೋವುಗಳನ್ನು ಸುರಭಿಕವು, ಪ್ರಜೋಪಾದ ಕಾರಣಗಳನ್ನು ಕಂದರ್ಪ, ಸರ್ಪಗಳನ್ನು ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳನ್ನು ವರುಣ, ಪಿತೃಗಳನ್ನು ಆರ್ಯಮ, ಶಾಸನ ನಿರ್ವಹಿಸಲು ಯಮ, ದೈತ್ಯರನ್ನು ಭಕ್ತ ಪ್ರಹ್ಲಾದ, ಕ್ಷಯ ಉಂಟು ಮಾಡುವುದನ್ನು ಕಾಲ, ಪ್ರಾಣಿಗಳನ್ನು ನಾನು ಸಿಂಹ, ಪಕ್ಷಿಗಳನ್ನು ಗರುಡ, ಪರಿಶುದ್ಧಗೊಳಿಸುವುದನ್ನು ನಾನು ವಾಯು, ಶಾಸ್ತ್ರಧಾರಿಗಳನ್ನು ನಾನು ರಾಮ, ಮೀನುಗಳನ್ನು ನಾನು ಮಕರ, ನದಿಗಳನ್ನು ಗಂಗಾ, ಸೃಷ್ಟಿಗಳನ್ನು ಆದಿ ಅಂತ್ಯ ಮಧ್ಯ, ವಿದ್ಯೆಗಳನ್ನು ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರ್ಕಿಗಳನ್ನು ನಾನು ನಿರ್ಣಾಯಕ ಸತ್ಯ, ಅಕ್ಷರಗಳನ್ನು ಆ, ದ್ವಂದ್ವ ಸಮಾಸದಲ್ಲಿ ನಾನು ದ್ವಂದ್ವ ಸಮಾಸ. ಒಂದು ನಿಮಿಷ. ಸೃಷ್ಟಿಕರ್ತನ ಬ್ರಹ್ಮ. ಓಕೆ, ಮತ್ತೆ ಸರ್ವಭಕ್ಷಕನಾದ ಮೃತ್ಯು ನಾನೇ. ನೋಡಿ, ಆಮ್ ಕಾಲ, ಫೇಮ್, ಫಾರ್ಚ್ಯೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಅಂಡ್ ಪೇಷನ್ಸ್, ಇದು ಹೆಂಗಸರಲ್ಲಿ ನಾನು. ಮತ್ತೆ ಹಿಂಸಲ್ಲಿ ನಾನು ಬೃಹತ್ಸಮ, ಪೊಯಿಟ್ರಿಯಲ್ಲಿ ನಾನು ಗಾಯತ್ರಿ, ಮತ್ತೆ ತಿಂಗಳಲ್ಲಿ ನಾನು ಮರ್ಗಶಿರ, ನವೆಂಬರ್ ಮತ್ತು ಡಿಸೆಂಬರ್, ಮತ್ತೆ ಸೀಸನ್ ಅಲ್ಲಿ ಸ್ಪ್ರಿಂಗ್ ಫ್ಲವರ್ ಬೇರಿಂಗ್ ಸ್ಪ್ರಿಂಗ್, ಮತ್ತೆ ಸೀಡ್ಸ್ ಅಲ್ಲಿ ಗ್ಯಾಮ್ಲಿಂಗ್, ಸ್ಪ್ಲೆಂಡರ್. ಓಕೆ, ಮತ್ತೆ ಸ್ಟ್ರೆಂತ್ ಅಲ್ಲಿ ನಾನು ಸ್ಟ್ರಾಂಗ್, ಮತ್ತೆ ಡಿಸೈನ್ ಆಫ್ ವಿಷ್ಣುಯಲ್ಲಿ ನಾನು ವಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಸೇಜಸ್ ಅಲ್ಲಿ ನಾನು ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷಾನ, ಪನಿಷ್ಮೆಂಟ್ ರಾಡ್ ಆಫ್ ಚೇಸ್ಟೈಸ್ಮೆಂಟ್, ವಿಕ್ಟಿಸಿಗಲ್ ಮೊರಾಲಿಟಿ, ಸೀಕ್ರೆಟ್ ಆನ್ ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಓಕೆ, ಎಸ್, ಈ ರೀತಿ ಕೃಷ್ಣ ಹೇಳ್ತಾನೆ. ಓಕೆ, ಈಗ ಶ್ಲೋಕ 39. ಓಕೆ, ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತತ್ ಅಹಂ ಅರ್ಜುನ ನ ತತ್ ಅಸ್ತಿ ವೀಣಾ ಯತ್ ಸ್ಯಾನ್ಮ ಮಯಾ ಭೂತಂ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವವನ್ನು ಉತ್ಪಾದಿಸುವ ಬೀಜ. ಅಹಂ ಬೀಜ ಪ್ರದಾಪಿತ, ಅಂದ್ರೆ ನಾನು ಬೀಜ ಉತ್ಪಾದಿಸುವುದು. ನಾನಿಲ್ಲದೆ ಚರಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಶ್ಲೋಕ 40. ನಾಂತೋ ಅಸ್ತಿ ಮಮ ದಿವ್ಯಾನ ವಿಭೂತಿನಾ ಪರಂತಪ ಏಷ ತುದೇಶತ ಪ್ರೋಕ್ತೋ ವಿಭೂತಿರ್ ವಿಸ್ತರೋ ಮಯ. ಶತ್ರು ವಿಜಯ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳು ಕೊನೆ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸೇರಲು ಒಂದು ಸೂಚನೆ ಅಷ್ಟೇ. ತುಂಬಾ ಉಂಟಪ್ಪ, ನಿನಗೆ ಸ್ವಲ್ಪ ಹೇಳಿದ್ದೇನೆ ಅಷ್ಟೇ. ಎಸ್, ಶ್ಲೋಕ 41. ಯದ್ ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಂ ಏವ ಚ ಏವ ವಾ ತತ್ ತತ್ ಏವ ಏವ ಅವಗಚ್ಚ ತ್ವಾಂ ಮಮ ತೇಜೋ ಅಂಶ ಸಂಭವಾಂ. ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಶ್ರೀಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂತೇಳಿ. ಕೃಷ್ಣನ ಒಂದು ಕಿಡಿಯಿಂದ ಬಂದಿದೆ. ಹೇಗಂದ್ರೆ, ನಾವು ಕೃಷ್ಣನ ಇಡಿಯಿಂದ ಬಂದು ನಮಗೆ ಯಾವ್ದು ಗೊತ್ತಾಗ್ಲಿಲ್ಲ, ಕಿಡಿಯಿಂದಲೇ ಇಷ್ಟು ಉಂಟು. ನೀವು ಎಣಿಸಿ, ಅದು ಎಷ್ಟು ಪವರ್ಫುಲ್ ಕೃಷ್ಣ ಎಣಿಸಿ ನೋಡಿ. ಕೃಷ್ಣ ಇಲ್ಲಿ ಅವನ ಇದನ್ನು ಕಾಲ ಬೆರಳನ್ನು ಕಚ್ತಾ ಇದ್ದಾನೆ. ಮಾರ್ಕಂಡ ಋಷಿ ಇರ್ತಾರೆ. ಯಾಕೆಂದ್ರೆ ಮಾರ್ಕಂಡ ಋಷಿ ಈ ಪ್ರಳಯ ಆಗುವಾಗ ಈ ಜಗನ್ನಾಥಪುರಿಯಲ್ಲಿ ಒಂದು ಮರ ಅಲ್ಲಿ ಉಂಟು, ಆ ಮರದಲ್ಲಿ ಇರ್ತಾರೆ ಅಂತ ಉಂಟು. ಹಾಗಾಗಿ ಮಾರ್ಕಂಡ ಋಷಿ ಇರ್ತಾರೆ. ಅವ್ರು ಹೇಳುವಂಥದ್ದು ಎಂತಂದ್ರೆ, ಕೃಷ್ಣನ ನೋಡ್ತಾರೆ, ಮತ್ತೆ ಕೃಷ್ಣನ ಹತ್ರ ಸಂಭಾಷಣೆ ಕೂಡ ಆಗ್ತದೆ. ಎಂತ ಆಗ್ತದೆ, ಅವರು ಕೃಷ್ಣನ ಮಗು ಅಂತ ಎಣಿಸೋದು, ಮತ್ತೆ ಅವರು ಸೀದಾ ಅವನ ಒಳಗೆ ಹೋಗುವಂಥದ್ದು. ಮತ್ತೆ ಒಳಗೆ ಕೂಡ ಕೃಷ್ಣನ್ ನೋಡ್ತಾರೆ, ಮತ್ತೆ ಅವ್ರಿಗೆ ಗೊತ್ತಾಗ್ತದೆ ಇದು ದೇವತಂಬ ವೃಷಭ, ಮತ್ತೆ ಅಲ್ಲಿ ಶರಣರಾಗ್ತಾರೆ. ಹಾಗೆ ಕೃಷ್ಣ ಯಾಕೆ ಅದನ್ನು ಕಚ್ಚುವಂಥದ್ದು? ಯಾಕೆಂದ್ರೆ ಎಲ್ಲ ಕೃಷ್ಣನ ಶುದ್ಧ ಭಕ್ತರಿಗೆ ಕೃಷ್ಣನ ಪಾದ ಧೂಳಾಗಲಿಕ್ಕೆ ಇಚ್ಛೆ. ಈಗ ಒಂದು ದಾಸರ ಗೀತೆ ಅದನ್ನು ಹೇಳ್ತಾರೆ. ನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ. ಅಂದ್ರೆ ಶುದ್ಧ ಭಕ್ತರಿಗೆ ಕೃಷ್ಣನ ಪಾದ ಧೂಳಿಲ್ಲ, ಅದು ಧೂಳಾಗ್ಲಿಕ್ಕೆ ಇಚ್ಛೆ. ಹಾಗೆ ಕೃಷ್ಣನಿಗೆ ಆಗ್ತದೆ, ನನ್ನ ಪಾದ ಅಂಥದ್ದು ಎಂತ ಉಂಟು ಅದಕ್ಕೆ ಅವು ಕಚ್ಚುವಂಥದ್ದು.
ಶ್ಲೋಕ 42. ಹತ್ವಾ ಭವನೈತೇನ ಜ್ಞಾತೇನ ತವಾರ್ಜುನ ವಿಸ್ತವಾಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದೆ. ಒಂದು ಅಂಶದಿಂದ ನೋಡಿ ಕೃಷ್ಣ ಎಷ್ಟು ಗ್ರೇಟ್ ಎನಿಸಿ, ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಎಸ್. ಅಧ್ಯಾಯ ಸಾರಾಂಶ: ಕೃಷ್ಣ ಇಸ್ ನೋಯಬಲ್ ಅಂಡ್ ಸೋರ್ಸ್ ಆಫ್ ಆಲ್. ನಮೇ ವಿದುಸುರಾಗಣೆ ಶುದ್ಧ ಭಕ್ತಿ ಭಗವತಿ ಸಾರ ಮಚ್ಚಿತ ಮದ್ಗತ ಪ್ರಾಣ. ಅರ್ಜುನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸುತ್ತಾನೆ. ಸರ್ವಂ ಏತಂ ಮನ್ಯೆ. ಶ್ರೀಕೃಷ್ಣನು ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ. ದಿವ್ಯೈ ಆತ್ಮ ವಿಭೂತಯ. ಎಸ್ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು, ಹ್ಯಾಂಡ್ ರೈಸ್ ಕೂಡ ಮಾಡ್ಬೋದು. ಎಸ್.